ಹಲೋ ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ ಕರೆಂಟ್ ಅಫೇರ್ಸ್ನಲ್ಲಿ ಬದಲಾವಣೆಗಾಗಿ ನಡೆದಾಟ ಅಂತಕ್ಕಂಥದ್ದು. ಕುಂದಾಪುರದಿಂದ ಆರಂಭವಾಗಿ ಬೆಂಗಳೂರಿನವರೆಗೂ ಒಂದು ಶುಭಾರಂಭಗೊಂಡಿದೆ. ಈ ಅಭಿಯಾನದಿಂದ ಸಾಕಷ್ಟು ಬದಲಾವಣೆಗಾಗಿ ನಿರೀಕ್ಷೆಗಳು ಕೂಡ ಹೊಂದಿದೆ. ಈ ಅಭಿಯಾನ ಬದಲಾವಣೆಗಾಗಿ ನಡೆದಾಟ ಅಂತಕ್ಕಂಥದ್ದು ಕುಂದಾಪುರದಿಂದ ಏನು ಆರಂಭವಾಗಿದೆ, ಇದಕ್ಕೆ ಸಂಬಂಧಪಟ್ಟಂಥ ಮುಖ್ಯವಾದಂಥ ಸೂತ್ರಧಾರಿಗಳು ಅಂತ ಕರೀತಕ್ಕಂಥ ಅತಿಥಿಗಳು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಪರಿಚಯ ಮಾಡಿಕೊಂಡು, ಅವರ ಸಂಘಟನೆಗಳನ್ನು ಪರಿಚಯ ಮಾಡಿಕೊಂಡು, ಅವರ ಕಾರ್ಯಕ್ರಮ ಏನೇನಿದೆ, ಈ ಅಭಿಯಾನದ ಉದ್ದೇಶವೇನಿದೆ, ಈ ರೀತಿಯಾಗಿ ನಮ್ಮ ಚರ್ಚೆಯನ್ನು ಇವತ್ತು ಮಾಡೋಣ. ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ನಾವು ಸ್ವಾಗತ ಮಾಡಿಕೊಳ್ಬೇಕಾದ್ದು ನಿಮಗೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ. ಅದಾದಮೇಲೆ ಈಗ ತಮಗೆ ಅತಿಥಿಗಳನ್ನು ನಾನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಇವತ್ತಿನ ಬದಲಾವಣೆಗಾಗಿ ನಡೆದಾಟ ಎಂಬ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಗಣಪತಿ ಎಂ ಅವರು. ಗಣಪತಿ ಎಂ ಅವರಿಗೆ ಕಾರ್ಯಕ್ರಮದಲ್ಲಿ ಸ್ವಾಗತ ಸರ್. ನಮಸ್ತೆ ಸರ್. ಗಣಪತಿ ಎಂ ಅವರು ಸಹಾಯಕ ನಿರ್ದೇಶಕರು, ದಿ ಕನ್ಸರ್ನ್ಡ್ ಫಾರ್ ವರ್ಕಿಂಗ್ ಚಿಲ್ಡ್ರನ್ ಅಂತಕ್ಕಂಥ ಒಂದು ಸರ್ಕಾರೇತರ ಸಂಸ್ಥೆಯಲ್ಲಿ ಕಾರ್ಯಕ್ರಮವನ್ನು ಈ ಸಹಾಯಕ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬರು ಬಹಳ ಮುಖ್ಯವಾದ ಅತಿಥಿಗಳು ನಮ್ಮೊಟ್ಟಿಗೆ ನೆರೆದಿದ್ದಾರೆ. ಕ್ಷತಿಲ್ ಉತನೆ ಅಂತೇಳಿ ನಾರ್ವೆ ದೇಶದ ಟ್ರ್ಯಾಂಡ್ಹ್ಯಾಮ್ ನಗರದ ಕಾರ್ಪೊರೇಟರ್ ಅಥವಾ ಕೌನ್ಸಿಲರ್ ಅಂತ ನಾವೇನು ಕರಿತೀವಿ, ಅಂತಹ ಒಬ್ಬರು ಒಂದು ಭಯಂಕರ ಆಸಕ್ತಿಯನ್ನು ಹೊಂದಿ, ಮಕ್ಕಳ ಹಕ್ಕುಗಳ ಬಗ್ಗೆ ಆಸಕ್ತಿಯನ್ನು ಹೊಂದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮದಲ್ಲಿ ನಾವು ನಮ್ಮ ದೇಶದ ಪರವಾಗಿ, ನಮ್ಮ ಸ್ಪಂದನ ವಾಹಿನಿಯ ಪರವಾಗಿ, ನಮ್ಮ ನಾಡಿನ ಪರವಾಗಿ ಅವ್ರನ್ನ ಈ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋಣ. ಡಿಯರ್ ಸರ್, ಪ್ಲೀಸ್ ವೆಲ್ಕಮ್ ಟು ದಿ ಶೋ. ವೆಲ್ಕಮ್. ಸೊ ಇವತ್ತು ಏನು ಬದಲಾವಣೆಗಾಗಿ ನಡೆದಾಟ ಅಂತಕ್ಕಂಥ ಒಂದು ಪರಿಕಲ್ಪನೆಯಲ್ಲಿ ಈ ನಮ್ಮ ಕುಂದಾಪುರದಿಂದ ಇವತ್ತು ಬೆಂಗಳೂರಿನವರೆಗೂ ಒಬ್ಬ ವಿದೇಶಿಗರು ಬಂದು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆದಾಟದ ಮೂಲಕ, ಪಯಣದ ಮೂಲಕ ಒಂದು ಪರಿವರ್ತನೆಗಾಗಿ ಏನು ಆರಂಭ ಮಾಡಿದ್ದಾರೆ. ಈ ಪರಿವರ್ತನೆ ಯಾಕೆ ಆಗಬೇಕಾಗಿದೆ, ಈ ಪರಿವರ್ತನೆ ಯಾರಿಗೋಸ್ಕರ ಆಗಬೇಕಾಗಿದೆ, ಈ ಪರಿವರ್ತನೆಯಲ್ಲಿ ಯಾರು ಪಾಲ್ಗೊಳ್ಳಬೇಕಾಗಿದೆ ಅನ್ನೋದು ನಮ್ಮ ಗಣಪತಿ ಎಂ ಅವರದು ಪ್ರಮುಖವಾದ ಉದ್ದೇಶ. ಹಾಗಾಗಿ ಇಂತಹ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ. ಹಾಗಾಗಿ ಅವರ ಸಂಘಟನೆ ಏನು, ಅವರ ಕಾರ್ಯಕ್ರಮ ಏನು ಅಂತಕ್ಕಂಥದ್ದನ್ನು ನಾವು ಮೊದಲಿಗೆ ಪರಿಚಯ ಮಾಡ್ಕೋಬೇಕು. ಹಾಗಾದರೆ ಗಣಪತಿ ಎಂ ಅವರು ನಾವು ಮಾತಾಡಿಸ್ಬೇಕಾದ್ರೆ ಮೊದಲಿಗೆ ನಮ್ಮ ಭೂಮಿ, ಅವರ ಸಂಘಟನೆ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಬೇಕು. ಸರ್, ಈಗ ನಮ್ಮ ಭೂಮಿ ಸಂಘಟನೆ ಮತ್ತು ದಿ ಕನ್ಸರ್ನ್ಡ್ ಫಾರ್ ವರ್ಕಿಂಗು ಜೊತೆಗೆ ಮತ್ತೆ ವಿದೇಶಿಗರ ಒಟ್ಟಿಗೆ ನೀವು ಸೇರಿ ಕೆಲಸವನ್ನು ಮಾಡಬೇಕಾದ್ರೆ ಮೊದಲಿಗೆ ನಿಮ್ಮ ಸಂಘಟನೆ ಬಗ್ಗೆ ನಮಗೆ ಒಂದೆರಡು ಮಾತುಗಳಲ್ಲಿ ಪರಿಚಯ ಮಾಡಿ. ದಿ ಕನ್ಸರ್ನ್ ಫಾರ್ ವರ್ಕಿಂಗ್ ಚಿಲ್ಡ್ರನ್ ಅನ್ನುವ ಸಂಸ್ಥೆ ಕಳೆದ 35 ವರ್ಷಗಳಿಂದ ದುಡಿಯುವ ಮಕ್ಕಳ ಹಕ್ಕುಗಳ ಬಗ್ಗೆ ಕೆಲಸ ಮಾಡ್ತಾ ಬಂದಿರುವಂಥ ಸಂಸ್ಥೆ. 35 ವರ್ಷದ ಹಿಂದೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಇರಲಿಲ್ಲ. 89ಕ್ಕೆ ಅದು ಜಾರಿಗೆ ಬಂದಿದ್ದು. ಅದಕ್ಕೆ ಸಾಕಷ್ಟು ಹಿಂದೆಯೇ ಈ ದುಡಿಯುವ ಮಕ್ಕಳಿಗೂ ಕೂಡ ಒಂದು ವಿಷಯ, ಅವರಿಗೂ ಹಕ್ಕಿದೆ, ಅವರ ಮಾತನ್ನ ಹಿರಿಯರು ಕೇಳಿಸ್ಕೋಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಯನ್ನು ಶುರು ಮಾಡಿದಂಥ ನಂದನಾ ರೆಡ್ಡಿ, ದಾಮೋದರ ಆಚಾರ್ಯ ಅಂತ ಇಬ್ಬರು ಸ್ಥಾಪಕರಿದ್ದಾರೆ. ಅವರು ಕಾರ್ಮಿಕ ಸಂಘಟನೆಯಲ್ಲಿ ಬಹಳ ವರ್ಷ ಕೆಲಸ ಮಾಡಿದ ಅನುಭವ ಇಟ್ಟುಕೊಂಡು ದುಡಿಯುವ ಮಕ್ಕಳ ಜೊತೆ ಕೆಲಸ ಶುರು ಮಾಡಿದ್ರು. 1986ರ ಕಾನೂನು ಏನಿದೆ, ದುಡಿಯುವ ಮಕ್ಕಳ ನಿಷೇಧ ಕಾಯ್ದೆ ಮತ್ತು ನಿಯಂತ್ರಣ ಕಾಯ್ದೆ, ಅದನ್ನು ಮಕ್ಕಳ ಜೊತೆಗೆ ಸೇರಿ ಮಾಡಿದ ಹೆಮ್ಮೆ ನಮ್ಮದು. ಆದರೆ ಅದು ಕಾನೂನು ಆಗುವಾಗ ಮಸೂದೆ ಮಕ್ಕಳು ಹೇಳಿದ ವಿಷಯ ಬಿಟ್ಟೋಯ್ತು. ಹಾಗಾಗಿ ನಾವು ಮಕ್ಕಳ ಜೊತೆ ನೇರ ಮಾತಾಡ್ತಾ 1988ರಿಂದ ಅವರನ್ನು ಸಂಘಟನೆ ಮಾಡ್ಕೊಂಡು ಬಂದ್ವಿ. ಅವರಿಗೆ ಭೀಮ ಸಂಘ ಅಂತ ಹೇಳಿ ಹೆಸರು. ಅವರು ನಮಗೆ ಕೆಲವು ಪ್ರಶ್ನೆ ಕೇಳಿದರು. ನೀವು ನಮಗೆ ಕೊಡುವಂತಹ ಶಿಕ್ಷಣದಿಂದ ನಮಗೆ ಬದುಕು ಸಾಧ್ಯ ಇಲ್ವಲ್ಲ, ನೀವು ಓದ್ಕೊಂಡು ಏನು ಮಾಡಿ, ನಾವೆಲ್ಲ ತರುಣರು ಅವಾಗ, ನೀವು ಓದ್ಕೊಂಡು ಯಾರು ಕೆಲಸ ಕೊಟ್ಟಿದ್ದಾರೆ ನಿಮಗೆ, ಹಾಗಾಗಿ ನಮಗೆ ಊರಲ್ಲಿ ಬದುಕಬೇಕಾದ್ರೆ ಕೆಲಸಗಳನ್ನು ಕೊಡ್ತೀರಾ, ಅದರ ಜೊತೆಗೆ ಶಿಕ್ಷಣ ಕೊಡ್ತೀರಾ, ನಮಗೆ ಔಪಚಾರಿಕ ಶಿಕ್ಷಣ ಮತ್ತು ವೃತ್ತಿ ಶಿಕ್ಷಣ ಎರಡೂ ಬೇಕು ಅಂತ ಹೇಳಿ ನಮ್ಮ ಕಣ್ಣನ್ನು ತೆರೆಸಿದ್ದು ಆಗ ದುಡಿಯುವ ಮಕ್ಕಳು. ಆಗ 91ನೇ ಇಸ್ವಿಯಲ್ಲಿ ನಾವು ನಮ್ಮ ಭೂಮಿಯ ಜಾಗವನ್ನು ಶುರು ಮಾಡಿದ್ವಿ. ಬಹುಶಃ ನಮ್ಮ ದೇಶದಲ್ಲಂತೂ ಯಾವುದೇ ವಿದ್ಯಾರ್ಹತೆ ಇಲ್ಲದ ಮಕ್ಕಳಿಗೆ ಮನೆ ಕಟ್ಟೋದು ಕಡಿಮೆ ವೆಚ್ಚದಲ್ಲಿ, ಆಮೇಲೆ ಅದಕ್ಕೆ ಪೂರಕವಾಗಿ ಕರೆಂಟ್ ಕೆಲಸ, ಕಾರ್ಯಕ್ರಮ ಮಾಡುವಂಥದ್ದು, ಅದ್ರ ಜೊತೆ ಅವರಿಗೆ ಔಪಚಾರಿಕ ಶಿಕ್ಷಣ ಕೊಡುವಂಥದ್ದು, ಅದರ ಜೊತೆ ಅವರು ಬದುಕಲಿಕ್ಕೆ ಬೇಕಾದ ಶಿಕ್ಷಣ, ಅಂದರೆ ನಾವು ಜೀವನ ಶಿಕ್ಷಣ ಅಂತ ಹೇಳ್ತೇವೆ. ಅದು ಅಡುಗೆ ಮಾಡೋದು ಇರಬಹುದು, ತರಕಾರಿ ಬೆಳ್ಕೊಳ್ಳೋದು, ನಮ್ಮಲ್ಲಿ ಹಸುಗಳಿದೆ ದನ ಕರೆಯುವಂಥದ್ದು, ಮತ್ತು ಎರೆಹುಳು ಗೊಬ್ಬರ ಮಾಡುವಂಥದ್ದು, ಆಮೇಲೆ ವ್ಯಾಯಾಮ, ಆರೋಗ್ಯ ಶಿಕ್ಷಣ, ಹೀಗೆ ಮಾಡ್ತಾ ಬಂದ್ವಿ. ನಮಗೆ ಬಹಳ ಮುಖ್ಯ ಏನಂತಂದರೆ ಅವರು ವಾಪಸ್ ಹೋಗಿ ಯಾವುದನ್ನು ಪ್ರತಿನಿಧಿಸ್ತಾರೆ. ಈಗ ನಾವು ನಮಗೆ ಮಕ್ಕಳಿಗೆ ಕೊಡುವ ಶಿಕ್ಷಣದಲ್ಲಿ ಅವರು ಇಲ್ಲಿಂದ ಹೆಚ್ಚು ಓದಿದರೆ ಅಮೆರಿಕಕ್ಕೆ ಹೋಗ್ಬೋದು ಅಂತೇಳಿ, ಹಳ್ಳಿಗೆ ಹೋಗಬೇಕು ಅಂತ ಯಾರು ಶಿಕ್ಷಣ ಕೊಡಲ್ಲ. ಆದರೆ ನಮ್ಮಲ್ಲಿ 1600 ಜನ ನಮ್ಮ ಭೂಮಿಯಿಂದ ಯಾರು ಗ್ರಾಜುಯೇಷನ್ ಅಂತ ಹೇಳ್ತೇವೆ, ಪದವೀಧರರಾಗಿದ್ದಾರೆ, ಅವರು ಬಹುಪಾಲು ಮಂದಿ ಸ್ವಂತ ಕೆಲಸ ಮಾಡ್ತಾರೆ. ಹಳ್ಳಿ, ಸಣ್ಣ ಸಣ್ಣ ಪಟ್ಟಣಗಳು, ಮತ್ತು ಕೆಲವರು ಬೆಂಗಳೂರಲ್ಲಿ ಕೂಡ ಹೋದರೂ ಕೂಡ ಅವರ ಬೇರುಗಳು ಹಳ್ಳಿಲಿದೆ. ಹಳ್ಳಿಗಳಲ್ಲಿ ಯುವಕ ಸಂಘಗಳನ್ನು ಹುಟ್ಟಾಕಿದ್ದಾರೆ, ಆಮೇಲೆ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ. ಈ ಮೂಲಕ ಒಂದು ಬದಲಾವಣೆಯನ್ನು ಕೂಡ ತರ್ತಾ ಇದ್ದಾರೆ ಅವರ ಜೀವನವನ್ನು ಗಟ್ಟಿ ಮಾಡೋದ್ರ ಮೂಲಕ. ಇದು ನಮ್ಮ ಭೂಮಿಯ ಉದ್ದೇಶ. ಓಕೆ
ಕೆತಿಲ್ ಉತನೆ ನಿಮ್ಗೆ ಹೇಗೆ ಪರಿಚಯ ಅಂತ ಕೇಳಿದ್ರಿ. ನಾರ್ವೆ ದೇಶದಲ್ಲಿ ಅವರು ಟ್ರಾಂಡ್ಹ್ಯಾಮ್ ನಗರದಲ್ಲಿ ಅವರು ಟ್ಯಾಕ್ಸಿ ಕೂಡ ಓಡಿಸ್ತಿದ್ರು ಸ್ವಲ್ಪ ಸಮಯ. ಆಗ ನನ್ನ ಕವಿತಾ ರತ್ನ ಅಂತ ಹೇಳಿ ಅವರೊಂದ್ಸರಿ ಹೋಗಿದ್ರು. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳ ಭಾಗವಹಿಸುವಿಕೆಯನ್ನ ಪ್ರಾಕ್ಟೀಸ್ ಮಾಡುವಂತಹ ಒಂದು ಮುಖ್ಯ ಸಂಸ್ಥೆ ಇಡೀ ಪ್ರಪಂಚದಲ್ಲಿ. ಹಾಗಾಗಿ ಪ್ರಪಂಚದ ಕನ್ಸರ್ನ್ ಫಾರ್ ಚಿಲ್ಡ್ರನ್. ಸೊ ನಾವು ಸಂಘಟನೆ ಮಾಡ್ತೇವೆ ಮಕ್ಕಳನ್ನ, ಅವರಿಗೆ ಸಂಘಟನೆ ಮೂಲಕ ಪಂಚಾಯತಲ್ಲಿ ಭಾಗವಹಿಸಲಿಕ್ಕೆ ಸಹಾಯ ಮಾಡ್ತೇವೆ, ದೇಶ ಮಟ್ಟ, ರಾಜ್ಯ ಮಟ್ಟ, ಪ್ರಪಂಚ ಮಟ್ಟದಲ್ಲಿ. ಆಗ ಹೋದಾಗ ನಮ್ಮ ಸ್ನೇಹಿತರಿಗೆ ಇವರು ಪರಿಚಯ ಆದಾಗ ಅವರು ಭಾರತವನ್ನು ನೋಡೋ ಬಗ್ಗೆ ಬಹಳ ಆಸಕ್ತಿ ಇತ್ತು ಅವರಿಗೆ. ಭಾರತ ಓದಿದ್ರಂತೆ ತುಂಬಾ ಭಾರತದ ಬಗ್ಗೆ. ಆಗ ನಮ್ಮ ಸ್ನೇಹಿತರು ಅವರಿಗೆ ಬರಕ್ಕೆ ಹೇಳಿದ್ರು. ಅಲ್ಲಿವರೆಗೆ ಅವರಿಗೆ NGO ಕೆಲಸ ಆಗಲಿ ಅಥವಾ ಹಕ್ಕುಗಳ ಬಗ್ಗೆ ಆಗಲಿ ಗೊತ್ತಿಲ್ಲ. 2009ರಿಂದ ನಿರಂತರವಾಗಿ ನಮ್ಮಲ್ಲಿಗೆ ಬರ್ತಾ ಇದ್ದಾರೆ. ಅವರು ಪ್ರತಿ ವರ್ಷ ಒಂದ್ಸಾರಿ ಬರ್ತಾರೆ. ನಮ್ಮ ಜೊತೆಗೆ ಒಂದ್ಸಾರಿ ಕಲ್ಕತ್ತಾಗೆ ಹೋಗಿ ನೋಡಿದ್ದಾರೆ, ನೇಪಾಳಕ್ಕೆ ಹೋಗಿ ನೋಡಿದ್ದಾರೆ, ಶ್ರೀಲಂಕಾಕ್ಕೆ ಹೋಗಿ ನೋಡಿದ್ದಾರೆ. ಅಲ್ಲೂ ಕೂಡ ಮಕ್ಕಳ ಹಕ್ಕುಗಳ ಬಗ್ಗೆ ಏನು ಕೆಲಸ ಆಗ್ತಾ ಇದೆ ಅಂತ ನಮ್ಮ ಸ್ನೇಹಿತರು ಯಾರಿದ್ದಾರೆ ಅಲ್ಲೆಲ್ಲ ಹೋಗಿ ನೋಡ್ತಾರೆ. ಅದು ಅವರು ವೈಯಕ್ತಿಕ ಹಿತಾಸಕ್ತಿಯಿಂದ ಮಾಡಿದ್ದು. ಇದು ಎಲ್ಲಿಗೆ ಬಂತು ಅಂದ್ರೆ 2014ರಲ್ಲಿ ಟ್ರಾಂಡ್ಹ್ಯಾಮ್ ಫೆಸ್ಟಿವಲ್ ಅಂತ ಆಗುತ್ತೆ. ಅದು ಯುರೋಪ್ನಲ್ಲಿ ಬಹಳ ಪ್ರತಿಷ್ಠಿತ ಹಬ್ಬ. ನಮ್ಮಲ್ಲಿ ಪರ್ಯಾಯ ನೋಡ್ತೇವಲ್ವಾ, ಹಾಗೆ ಉಡುಪಿ ಪರ್ಯಾಯಕ್ಕೂ ಅವರ ಟ್ರಾಂಡ್ಹ್ಯಾಮ್ ಫೆಸ್ಟಿವಲ್ಗೂ ಅದ್ಭುತವಾದ ಸಾಮ್ಯ ಇದೆ ಸಾಂಸ್ಕೃತಿಕ ದೃಷ್ಟಿಯಿಂದ. ನಮ್ಮ ಕೆಲವರನ್ನ ಮಕ್ಕಳನ್ನ ಅಲ್ಲಿ ಕರೆದು, ಅಲ್ಲಿ ಯೂತ್ ಕೌನ್ಸಿಲ್ ಅಂತ ಎಲೆಕ್ಟೆಡ್ ಗೌರ್ಮೆಂಟ್ ಇದೆ ಮಕ್ಕಳದ್ದು, ಅವರಿಗೆ ನಿರಂತರವಾಗಿ ನಮ್ಮಿಂದ ಮಾಹಿತಿಗಳನ್ನ ಕೊಡಿಸಿ ಅಲ್ಲಿ ವಲಸೆ ಬಂದ ಕಾರ್ಮಿಕರು ಮತ್ತು ಅವರ ಮಕ್ಕಳ ಬಗ್ಗೆ ಅಲ್ಲಿ ಮಕ್ಕಳು ಕೆಲಸ ಮಾಡಬೇಕು ಅಂತ ಒತ್ತಾಸೆಯಿಂದ ಮಾಡಿದ್ರು ಅವರು. ಸೊ ಹಾಗಾಗಿ ಹೋದ ವರ್ಷ ಅವರು ಇಲ್ಲಿ ಬಂದಾಗ 2015ರಲ್ಲಿ ಬಂದಾಗ ನಾನು ಯಾಕೆ ಈ ವಿಷಯವನ್ನು ಇಟ್ಕೊಂಡು ಒಂದು ನಡೆದಾಟ ಮಾಡಬಾರ್ದು. ಈಗ ನಮ್ಮ CWC ಅಥವಾ ನೀವು ನಮ್ಮ ಭೂಮಿ ಹೇಳುವ ಸಂಸ್ಥೆ ಒಂದಿಷ್ಟು ಕೆಲಸ ಮಾಡ್ತಾ ಇದೆ, ರಾಜ್ಯದಲ್ಲಿ ಎಲ್ಲಾ ಕಡೆಗೂ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಸೊ ಈ ನಡೆದಾಟದ ಮೂಲಕ ಒಂದು ನಡೆದಾಟ ಮಾಡೋಣ, ಅದ್ರ ಮೂಲಕ ಒಂದು ಅರಿವು ಮೂಡಿಸೋಣ. ಆ ಅರಿವು ನನ್ನ ದೇಶಕ್ಕೆ ಲಾಭ ಆಗ್ಬೇಕು. ಅವರ ಮುಖ್ಯ ಉದ್ದೇಶ ನಮಗೆ ತಿಳುವಳಿಕೆ ಮೂಡಿಸ್ತೇವೆ ಅಂತಲ್ಲ, ನಿಮ್ಮ ಹತ್ರ ಮಾತಾಡೋದ್ರ ಮೂಲಕ, ನಮ್ಮ ಸಂಸ್ಕೃತಿ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನಾರ್ವೆಗೆ ಇದು ಹೇಗೆ ಲಾಗು ಆಗುತ್ತೆ ಅಂತ ಹೇಳಿ ಅವ್ರು 3 ಜನ ಸ್ನೇಹಿತರ ಜೊತೆ ಈಗ ಬಂದಿದ್ದಾರೆ. ಎಸ್ ಸರ್, ಕ್ಷತಿಲ್ ಸರ್, ಇಂಪಾರ್ಟೆಂಟ್ಲಿ ಐ ವಾಂಟ್ ಟು for you information how to introducing for this organization, what are your major inspiration or experiments totally experiences with this organization? I came here the first time in 2009. Okay. And I experienced a lot of things that was in many ways have changed my life. Everything I've learned about child rights, I've learned because of CWC and from them. Okay. So actually, ಇವರು ನಿಮಗೆ ಪರಿಚಯವಾಗಬೇಕಾದಾಗ ಒಂದು ಇನ್ಸಿಡೆಂಟ್ ಆಗಬೇಕು ಅಥವಾ ಒಂದು ವೇದಿಕೆ ನಿರ್ಮಾಣವಾಗಬೇಕು, ನೀವು ನಾರ್ವೆಗೆ ಹೋಗಬೇಕು ಅಥವಾ ಅವ್ರು ನಾರ್ವೆಯಿಂದ ಬರಬೇಕು. ಯಾವಾಗ ಇದಾಯಿತು? ವಿಚ್ ಇನ್ಸಿಡೆಂಟ್ ಮೇಡ್ ಯು ಟು ಇಂಟರಾಕ್ಟ್ ವಿತ್ CWC? Back in 2007, I was a taxi driver, and suddenly I had an Indian woman dressed in traditional Indian dress in my taxi. And we started talking with each other. It's always interesting to talk with people that are different from yourself. We did not talk anything about what we did except being a passenger and a driver. But when we arrived at the destination, she invited me to India, and I went. Okay, sir. Okay. ಖಂಡಿತ. ಈಗ ಈ ಐಡಿಯಾ ಏನಿದೆ ಅಲ್ಲ ಸರ್, ಈ ಪರಿಕಲ್ಪನೆ ಬದಲಾವಣೆಗಾಗಿ ನಡೆದಾಟ ಅಂತ ಬಂದಾಗ ಅದು ನೀವು ನಿಮ್ಮ ಸಂಸ್ಥೆಯಿಂದ ಈ ಪರಿಕಲ್ಪನೆಯನ್ನು ಮಾಡಿದ್ರ ಅಥವಾ ನಾರ್ವೆಯಿಂದಲೇ ಇವರೇ ಇದನ್ನ ಮಾಡುವ ಅಂತ ನಿಮ್ಮೊಟ್ಟಿಗೆ ಕೈ ಜೋಡಿಸಿದ್ರ ಅಂತಕ್ಕಂಥ? ಇಲ್ಲ, ನಾವು 92ರಲ್ಲಿ ಇದೇ ಅಭಿವೃದ್ಧಿ ಬಗ್ಗೆ ನಮಗೆ ಮಕ್ಕಳು ಪ್ರಶ್ನೆ ಕೇಳಿದ್ರು, ಯಾಕೆ ಕಾಡು ಕಡಿತಾರೆ, ಬುದ್ಧಿವಂತರು ಜನ ವಿದ್ಯಾಭ್ಯಾಸರು ಯಾಕೆ ಕಾಡು ಕಡಿತಾರೆ, ಯಾಕೆ ಹಳ್ಳಿಗಳಲ್ಲಿ ಬಟ್ಟೆ ಮಾಡುವವರಿಗೆ ಬುಟ್ಟಿ ಮಾಡುವವರಿಗೆ ಉದ್ಯೋಗ ಇಲ್ಲ, ಶಾಲೆಗೆ ಹೋದವರಿಗೆ ಯಾಕೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳುವಾಗ 91-92 ಸಮಯಕ್ಕೆ ಇದನ್ನ ಯಾರನ್ನು ಕೇಳೋದು ಅಂತ ಹೇಳಿ ಆಗ ನಮಗೊಬ್ಬರು ಹಿರಿಯರು ಹೇಳಿದ್ರು, ಈ ಊರಲ್ಲಿರೋ ಹಳಬರನ್ನ ಕೇಳಿ ಅಂತ. ಇಡೀ ಊರಲ್ಲಿ ಹಳಬರು ಯಾರು ಕೇಳಿದ್ರು, ವರಾಹಿ ನದಿ. ನಮಗೆ ನದಿಯಷ್ಟು ಹಳಬರು ಯಾರು ಇಲ್ಲ ಅಂತ ಹೇಳಿ ವಾರಾಹಿ ಹುಟ್ಟಿದ್ರಿಂದ ಹಿಡಿದು ಕುಂದಾಪುರದ ಸಮುದ್ರ ಸೇರುವ ಜಾಗದವರೆಗೆ ನಾವು ಒಂದು 10 ದಿವಸ ನಡೆದಾಟ ಮಾಡಿದ್ವಿ. ಅದಕ್ಕೆ ವರಾಹಿ ಪರಿಚಯ ಅಂತ ಹೇಳಿ ನಾವು ಹೆಸರು ಕೊಟ್ಟಿದ್ವಿ. ಆ ಒಂದು ಅನುಭವ ನಮಗೂ ಇತ್ತು.
ಆಮೇಲೆ ಹೋದ ವರ್ಷ ಅವ್ರು ಬಂದಾಗ ನಮ್ಮ ರಾಜ್ಯದ ನಮ್ಮ ಹಂಪಿಗೆ ಹೋಗಿದ್ದಾರೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದಾರೆ. ತುಂಬ ಸಾರಿ ಹಿಂದೆ ಮುಂದೆ ಓಡಾಡಿದ್ದಾರೆ, ಟ್ರೈನಲ್ಲಿ ಓಡಾಡಿದ್ದಾರೆ, ಬಸ್ಸಲ್ಲಿ ಓಡಾಡಿದ್ದಾರೆ. ಹೋದ ಸಾರಿ ಅವರು 60ನೇ ವರ್ಷದ ಹುಟ್ಟುಹಬ್ಬ ನಮ್ಮ ಜೊತೆ ಆಚರಿಸ್ಕೊಂಡ್ರು. ಅವರಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆಯೂ ಕೂಡ ಪ್ರೀತಿ ಹುಟ್ಟಿತ್ತು. ಭಾರತೀಯ ಸಂಸ್ಕೃತಿಯಲ್ಲಿ 60ನೇ ವರ್ಷಕ್ಕೆ ಬಹಳ ವಿಶೇಷವಾದ ಒಂದು ಮೌಲ್ಯ ಇದೆ ನಮಗೆ. ನಾವು ರಿಟೈರ್ಡ್ ಅಂತ ಹೇಳೋದಿಲ್ಲ. ಆಗ ಅವರು ಹೋದ ವರ್ಷ ಇಲ್ಲಿ ನಮ್ಮ ಜೊತೆಗಿದ್ದು ನಮ್ಮ ಸಂಪ್ರದಾಯ ಮತ್ತು ನಮ್ಮ ಒಂದು ಆಶಯದ ಪ್ರಕಾರ ಅವರು 60ನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋಕೆ ಅವರು ತುಂಬ ಜನ ಸ್ನೇಹಿತರು ಮತ್ತು ಫ್ಯಾಮಿಲಿ ಜೊತೆ ಬಂದಿದ್ರು. ಅವರು ಬಂದು ಅದು ಮುಗಿದು ಹೀಗೆ ಮಾತಾಡ್ತಾ ಇರುವಾಗ ಅವರಿಗೆ ಒಂದು ಐಡಿಯಾ ಬಂತು. ಅವರು ತುಂಬ ಹೆಚ್ಚು ಮಾತಾಡೋಲ್ಲ, ಮಾತಾಡ್ರೆ ಎರಡೇ ಮಾತಾಡ್ರೆ 10 ಅರ್ಥ ಇರುತ್ತೆ ಅದಕ್ಕೆ. ಅದರ ಕೊನೆಯಲ್ಲಿ ಅವ್ರು ಹೇಳಿದ್ರು, ನನಗೊಂದು ಆಲೋಚನೆ ಬರ್ತಾ ಇದೆ, ಮುಂದಿನ ವರ್ಷ ಬಹುಶಃ ನಾವು ಒಂದು ನಡೆದಾಟ ಮಾಡೋಣ. ಸೊ ಖಂಡಿತ ಮಾಡೋಣ. ಯಾಕೆ ನಮಗೆ ನಮ್ಮ ಯಾವುದೇ ಕೆಲಸ ಇದ್ರೆ ಗಿರ ಅಂತಾರೆ ಕನ್ನಡದಲ್ಲಿ ಒಂದು ಶಬ್ದ ಇದೆ, ಏನೇ ಆದ್ರೆ ಗಿರ, ನಿಮಗೆ ಅದೇ ಗಿರ ಅಂತ, ಹುಚ್ಚು ಹವ್ಯಾಸನ. ನಮಗೆ ಮಕ್ಕಳ ಹಕ್ಕುಗಳು ಬಿಟ್ಟು ಬೇರೆ ಆಲೋಚನೆ ಬರೋದಿಲ್ಲ. ಸೊ ಅವ್ರು ಹೇಳಿದ್ರು, ನಾನು ಹೇಗಾದ್ರೂ ನಡೆದು, ಅವ್ರು ಒಂದು ಮಾತು ಹೇಳ್ತಾರೆ, ಯಾಕೆ ನಡಿಬೇಕು ಅಂತ ಹೇಳಿದ್ರೆ ನನ್ನನ್ನು ಅರ್ಥ ಮಾಡ್ಕೊಳಕ್ಕೆ, ಎರಡನೇದು ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕೆ. ಅಂದ್ರೆ ಸಂಸ್ಕೃತಿ ಏನಿದೆ ನನ್ನ ಸುತ್ತ ನಡೀತಾ 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 ನಮಗೆ ಅದು ಹೊಸ ಹೊಸ ಕೊಡ್ತದೆ. ಅದ್ರ ಜೊತೆಗೆ ಒಂದು ವಿಚಾರ ಇರಬೇಕು, ನಮ್ಮ ಸ್ವಾರ್ಥಕ್ಕೆ ನಡೆಯೋದು ಒಂದು, ಆದ್ರೆ ಒಂದು ಉದಾತ್ತ ವಿಷಯ ಇಟ್ಕೊಂಡು ನಡೆದಾಗ ನಾನು ಬೆಳಿತೇನೆ, ಜನರು ಬೆಳಿತಾರೆ, ವಿಷಯಕ್ಕೆ ಒಂದು ಜನ ಕೇಂದ್ರೀಕರಿಸಿ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ನಾವು ಒಂದು ಪಾಲುದಾರಿಕೆಯಲ್ಲಿ ಒಂದು ಪಾರ್ಟ್ನರ್ಶಿಪ್. ಸೊ ಹೇಗೆ ಮಾಡ್ಬೋದು, ಎಲ್ಲಿ ಮಾಡ್ಬೋದು, ಅವರು ಇಂಟರ್ನೆಟ್ ಅಲ್ಲಿ ಎಲ್ಲ ಜಾಗ ನೋಡಿ ಇಲ್ಲಿಂದ ಇಲ್ಲಿ ಹೋಗೋದು ಅಂತ ಹೇಳಿ, ನಮಗೆ ಹೈವೇಯಲ್ಲಿ ತುಂಬಾ ನಡೆದ್ರೆ ಜನರ ಹತ್ರ ಮಾತಾಡ್ಲಿಕ್ಕೆ ಆಗದೆ ಇರಬಹುದು ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ಹಳ್ಳಿಗಳ ಮೂಲಕ ಚಿಕ್ಕ ಚಿಕ್ಕ ಊರುಗಳನ್ನೇ ನೋಡಿ, ಇಲ್ಲಿಂದ ನಾವು, ನೀವು ಪ್ರಶ್ನೆ ಕೇಳಿ ಹೇಳ್ಬೋದು, ನಾನು ಇಲ್ಲಿಂದ ನಾವು ಸಿದ್ದಾಪುರ ಹೋಗ್ತೇವೆ, ಸಿದ್ದಾಪುರದಿಂದ ಮಾಸ್ತಿಕಟ್ಟೆ ನಗರ ಒಂದು ಐತಿಹಾಸಿಕ, ಅವರಿಗೆ ಏನು ಒಂದು ನಗರ, ಒಂದು ಐತಿಹಾಸಿಕ ಒಂದು ವಿಶೇಷ ಇದೆ. ಶಿವಮೊಗ್ಗ ನಮ್ಮಲ್ಲಿ ತುಂಬಾ ಜನ, ನಾವು ಸಮಾಜವಾದಿ ಚಳುವಳಿಯಿಂದ ಪ್ರಭಾವಿತರಾದರು. ಶಿವಮೊಗ್ಗ ಜಿಲ್ಲೆ ಅದಕ್ಕೆ ಬಹಳ ಹೆಸರುವಾಸಿ. ಅಲ್ಲಿಂದ ಚನ್ನಗಿರಿ, JH ಪಟೇಲ್ರ ಊರದು, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಂದ ಸಾಣೆಹಳ್ಳಿ ಇರೋ ಹೊಸದುರ್ಗಕ್ಕೆ ಹೋಗ್ತಾರೆ, ಸಾಣೆಹಳ್ಳಿ ಕೂಡ ನೋಡ್ಬೇಕು ನಾವು. ಅಲ್ಲಿಂದ ಹಿರಿಯೂರ ಮೂಲಕ ಶಿರಾ ಹೋಗ್ತಾರೆ, ಶಿರಾ ಹೋಗಿ ತುಮಕೂರು ಹೋಗ್ತಾರೆ. ಆದಷ್ಟು ಹಳ್ಳಿಗಳ ನಡುವೆ ಮತ್ತೆ ಭೌಗೋಳಿಕವಾಗಿ ಬೇರೆ ಬೇರೆ ಹಿನ್ನೆಲೆ ಇರುವಂತದ್ದು, ಬೇರೆ ಬೇರೆ ಸಾಂಸ್ಕೃತಿಕವಾಗಿ ಒಂದು ಸಮೃದ್ಧಿತನ, ಬಡತನ ಅಂದ್ರೆ ಆರ್ಥಿಕವಾಗಿರ್ಬೋದು. ಆದ್ರೆ ಈಗಾಗಲೇ ಇವತ್ತು ಅವರು ಆಲೂರು ಅನ್ನೋ ಜಾಗಕ್ಕೆ ಹೋದಾಗ 2 ಕಡೆ ಅವ್ರನ್ನ ಕರೆದು ಅವರಿಗೆ ಜ್ಯೂಸ್ ಕೊಟ್ಟರು, ಊಟ ಕೊಟ್ಟು ಆ ಊರಲ್ಲಿ ಜನ, ಮತ್ತೆ ಒಂದು ಜಾಗಕ್ಕೆ ಬಂದು ಇವ್ರನ್ನ ಸ್ವಾಗತ ಮಾಡಿ ನಾವು ಮಾತಾಡಕ್ ಬನ್ನಿ ಹೇಳಿದ್ವಿ. ಬರ್ತಾರೆ ನಿಮ್ಮ, ಯಾಕಂದ್ರೆ ನಾವು ಅಲ್ಲಿ ಕೆಲಸ ಮಾಡ್ತೇವೆ. ಅಲ್ಲಿ 8 ವರ್ಷಗಳ ಕಾಲ ಅಲ್ಲಿ ಪಂಚಾಯತ್ನವ್ರು ಹೈಸ್ಕೂಲ್ ನಡೆಸಿದ್ದು ಬಹುಶಃ ಭಾರತದಲ್ಲಿ ನಿಮಗೆ ಎಲ್ಲೂ ಸಿಗಲಾರದು. ಆಲೂರು ಅನ್ನೋ ಕಡೆ 8 ವರ್ಷಗಳ ಕಾಲ ಹೈಸ್ಕೂಲ್ ನಡೆಸಿದ್ರು, 120 ಮಕ್ಕಳಿಗೆ ಶಿಕ್ಷಣ ಸಿಕ್ತು, ಇಲ್ಲಾಂದ್ರೆ ಅವ್ರು ದುಡಿಯೋ ಮಕ್ಕಳಾಗ್ತಿದ್ರು. ಸೊ ಹಾಗಾಗಿ ನಮ್ಮ ಉದ್ದೇಶ ಆಯಾ ಸ್ಥಳೀಯವಾಗಿ ಮಕ್ಕಳ ವಿಷಯಗಳಿಗೆ ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ಮಕ್ಕಳಿಗೆ ಅವರ ನೀವು ಸಮಸ್ಯೆಗಳನ್ನ ಬಗೆಹರಿಸ್ತೀರಾ, ಅವರು ಮರ್ಯಾದೆಯುತ ಬದುಕ್ತಾರೆ. ಅದನ್ನು ಅವ್ರು ಅರ್ಥ ಮಾಡ್ಕೊಂಡ್ರು. ತುಂಬಾ ಸರಿ ಇದೆಲ್ಲ ಓಡಾಡಿದಾರೆ ಅವರು. ಹಾಗಾಗಿ ಇಲ್ಲಿಯ ಸಂಸ್ಕೃತಿಯಲ್ಲಿ ತುಂಬಾ ಸಮೃದ್ಧಿ ಇರೋದ್ರಿಂದ ಅದು ನಾವು ಒಟ್ಟಿ ಸೇರಿ ಮಾಡಿದ ಉದ್ಯೋಗ, ಒಂದು ಯೋಜನೆ ಇದೆ. ಎಸ್ ವೀಕ್ಷಕರೇ, ನಾವು ಕೇಳ್ತಾ ಇದ್ವಿ ಇಬ್ಬರು ಅತಿಥಿಗಳೊಟ್ಟಿಗೆ ಮಾತಾಡ್ತಾ, ಅವರು ಪ್ರಮುಖವಾಗಿ ಬದಲಾವಣೆಗಾಗಿ ನಡೆದಾಟ ಅಂತಕ್ಕಂಥ ಮಾಡೋ ಉದ್ದೇಶ ನಿಮಗೆ ಈಗ ಗಣಪತಿ ಸರ್ ಅವರು ಮತ್ತು ಕ್ಷೇತಿಲ್ ಸರ್ ಅವರು ಹೇಳೋದ್ರ ಮೂಲಕ ಗೊತ್ತಾಗ್ತದೆ. ಒಂದು ಮಕ್ಕಳ ಸಂಪೂರ್ಣ ಎಲ್ಲ ಸಮಗ್ರ ರೀತಿಯ ಬೆಳವಣಿಗೆಗಾಗಿ, ಆ ಹಕ್ಕುಗಳ ಸಮಗ್ರ ರೀತಿಯ ಅರಿವಿಗಾಗಿ, ಜೊತೆಗೆ ಈ ಸಂಸ್ಕೃತಿಗಳನ್ನು ಅರ್ಥ ಮಾಡೋದಕ್ಕೆ ಪ್ರಾದೇಶಿಕವಾದಂಥ ವೈವಿಧ್ಯಮಯವಾದ ಸಂಸ್ಕೃತಿಗಳನ್ನ, ಅದು ಹಳ್ಳಿಗಾಡಿನ ಮೇಲೆ ಇವರು ತಿರುಗಾಟವನ್ನು ಮಾಡಿ ಆ ರೀತಿಯಾದ ಒಂದು ಹೊಸ ರೀತಿಯ ಸಂಶೋಧನೆ, ಅದನ್ನು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ, ನಮ್ಮನ್ನು ಅರ್ಥ ಮಾಡಿಸೋದ್ರ ಜೊತೆಗೆ ಈ ನಮ್ಮ ಸಂಸ್ಕೃತಿಯನ್ನು ಮತ್ತೊಂದು ದೇಶಕ್ಕೆ ರವಾನೆ ಮಾಡಲಿಕ್ಕೆ ಎಷ್ಟು ಸಾಧ್ಯವಾಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ಬದಲಾವಣೆಗಾಗಿ ನಡೆದಾಟ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇರ್ಬೋದಲ್ಲ ಸರ್, ನಾನು ಹೇಳುವುದೆಲ್ಲ ಕೂಡ ಇದರಲ್ಲಿ ಕವರ್ ಈ ಅಂತಕ್ಕಂಥ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಸರ್, ಟೋಟಲಿ ವಾಟ್ ಆರ್ ದ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ದಿಸ್ ಅಭಿಯಾನ್ actually journey ಬದಲಾವಣೆಗಾಗಿ ನಡೆದಾಟ? Yes, well, I expect a lot of hard walking. Okay. And the hot weather. Okay. We have already experienced how difficult it is to walk in such a hot weather. We are not used to that in Norway. Okay. But most of all, we'll meet a lot of people, get to learn about people, Indian culture, Indian everyday life, and also each other. Okay, super. ಸರ್, ಹಾಗೆ ಬಹಳ ಮುಖ್ಯವಾಗಿ ಅವ್ರು ಹೇಳಿದಾಗೆ ನೋಡಿ, ಅಲ್ಲಿ ಯಾವುದೋ ಗಂಭೀರವಾದ ವಿಚಾರಗಳನ್ನ ಅವರು ಹೇಳಿರೋ, ನಾವು ನಿಧಾನಕ್ಕೆ ಒಂದೊಂದನ್ನೇ ಚಿಕ್ಕದಾಗಿ ಆರಂಭ ಮಾಡಿ ಪರಿಚಯದಿಂದ ಸಂಸ್ಕೃತಿ ಪರಿಚಯದಿಂದ ಹೀಗೆ ಒಂದೊಂದನ್ನೇ ಅರ್ಥ ಮಾಡ್ಕೊಳ್ತಾ ಹೊರಟಾಗ ಒಂದು ಪುಸ್ತಕದ ಮುನ್ನುಡಿಯಿಂದ ಬೆನ್ನುಡಿಯವರೆಗೂ ಕೂಡ ಅದರಲ್ಲಿ ಉಂಟು. ಈಗ ಕೆಲವೊಂದನ್ನು ನಾವು ಪಾಯಿಂಟ್ ಮಾಡಿ ಬ್ಯಾನರ್ ಹಾಕಿ ಇದನ್ನು ಮಾಡೋ ಲೆಕ್ಕದಲ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ನಿಮ್ಮ ಸಂಚಾರಕ್ಕೆ ಮುಖ್ಯ ಪ್ರೇರಣೆ ಅಂತಕ್ಕಂಥದ್ದು, ತಕ್ಷಣದ ಪ್ರೇರಣೆ, ಈಗಲೇ ಯಾಕೆ ಮಾಡಬೇಕಿತ್ತು ಅಂತಕ್ಕಂಥದ್ದು ಏನು?
ಈಗ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಮಕ್ಕಳ ಹಕ್ಕುಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಓಕೆ. ಒಂದು ನಮ್ಮಂಥ ಸಂಸ್ಥೆಗಳು ನಿರಂತರವಾಗಿ ವಕೀಲಿ ಅಂತ ಕರಿತೇವೆ. ನಾವು ಸುಮಾರು 35 ವರ್ಷದಿಂದ ಅವಿರತವಾಗಿ ವಕೀಲಿ ಮಾಡ್ತಾ ಇದ್ದೇವೆ ಮಕ್ಕಳು ಯಾಕೆ ಭಾಗವಹಿಸಬೇಕು ಅಂತ. ಓಕೆ. ಒಂದು ವಿಚಾರ ನಾನು ಹೇಳ್ಬೋದು, ಇವರು ಬರ್ಲಿಕ್ಕೆ ಶುರು ಮಾಡಿದ ನಂತರ ನಾರ್ವೆ ದೇಶದ ಸಂಸದರಿಗೆ ಇವರು ನಿರಂತರವಾಗಿ ಅಲ್ಲಿ ಪಾರ್ಲಿಮೆಂಟೇರಿಯನ್ಸ್ಗೆ ನಮ್ಮ ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಬಂದರು. ಮಕ್ಕಳ ಭಾಗವಹಿಸುವಿಕೆ ಹಕ್ಕಿನ ಬಗ್ಗೆ ನಾವು ಮಾಡುವ ಕೆಲಸ, ರೈಟ್ ಟು ಪಾರ್ಟಿಸಿಪೇಷನ್ ಅಂತ ಒಂದು ಕೊಟ್ಟಿದ್ದೇವೆ ನಾವು ಮಕ್ಕಳಿಗೆ, ಆದರೆ ಅದೆಲ್ಲೂ ಆಗ್ತಾ ಇಲ್ಲ. ಹಾಗಾಗಿ ಕಳೆದ 3 ವರ್ಷದಿಂದ ನಮ್ಮ ಸಂಸ್ಥೆಗೆ ನೊಬೆಲ್ ಪೀಸ್ ಪ್ರೈಸ್ ಅಂತ ಏನು ಹೇಳ್ತೇವಲ್ವಾ, ಅದಕ್ಕೆ ಅಲ್ಲಿ ನಾಮನಿರ್ದೇಶನ ಆಗ್ತಾ ಇದೆ ಇವರು ಪಾರ್ಲಿಮೆಂಟೇರಿಯನ್ಸಿಂದ 3 ವರ್ಷದಿಂದ. ಬರೀ ನಾವು ಮಕ್ಕಳ ಭಾಗವಹಿಸುವಿಕೆ ಹಕ್ಕಿನ ಬಗ್ಗೆ ಮಾಡ್ತಾ ಇರೋ ಕೆಲಸವನ್ನು ಅವ್ರು ಗುರುತಿಸಿದ್ದಾರೆ. ಸೊ ಈಗ 2 ಕಾರಣಕ್ಕೆ ನಮಗೆ ಮುಖ್ಯ. ಒಂದೇನು ಅಂದರೆ, ನಮ್ಮ ದೇಶದಲ್ಲಿ ಬಾಲಕಾರ್ಮಿಕ ಕಾಯ್ದೆಗೆ ಒಂದು ತಿದ್ದುಪಡಿ ಬರುವ ಈಗ ಚರ್ಚೆಯಲ್ಲಿದೆ. ಅದು ಹಾಗಿದ್ರೆ ಪರಿಹಾರ ಏನು? 30 ವರ್ಷಗಳಿಂದ ನಾವು 86ರಿಂದ ಈಗ ನೋಡಿದರೆ ಅದಕ್ಕೆ ಏನು ಮಕ್ಕಳಿಗೆ ಒಳ್ಳೇದಾಗಬೇಕಿತ್ತೋ ಅಷ್ಟು ಒಳ್ಳೇದಾಗ್ತಾ ಇಲ್ಲ. ಹಾಗಿದ್ರೆ ಪರಿಹಾರ ಇರೋದು ವಿಕೇಂದ್ರೀಕರಣದಲ್ಲಿ. ನಮ್ಮದು ವೈವಿಧ್ಯಮಯ ಸಂಸ್ಕೃತಿ, ನಾವು ಏಕ ಸಂಸ್ಕೃತಿಯ ಜನ ಅಲ್ಲ ಭಾರತೀಯರು. ಹಾಗಾಗಿ ನೀವು ಆ ಸ್ಥಳೀಯವಾಗಿ ಮಕ್ಕಳ ಹತ್ರ ಮಾತಾಡಿ ಅವರ ಪರಿಹಾರ ಮಾಡದೆ ಹೋದರೆ ಇದಕ್ಕೆ ಉತ್ತರ ಸಿಗೋದಿಲ್ಲ. ಇನ್ನೂ 100 ವರ್ಷಗಳು ನಾವು ಹೀಗೆ ಬದುಕ್ತೇವೆ. ಹಾಗಾಗಿ ಆಯಾ ಜಾಗಕ್ಕೆ ಹೋಗಿ ಆ ಜಾಗದಲ್ಲಿರುವ ಸಂಸ್ಕೃತಿಯನ್ನು ನೀವು ಒತ್ತಾಸೆಯನ್ನು ಹಿಡಿದೇ ಹೋದರೆ ಅದಕ್ಕೆ ಉತ್ತರ ಶಾಶ್ವತ ಆಗೋದಿಲ್ಲ. ಹಾಗಾಗಿ ನಾವು ಈಗ ರೋಟರಿ ಕ್ಲಬ್ಗಳು, ಲಯನ್ಸ್ ಕ್ಲಬ್ಗಳು, ಅಲ್ಲಿಯ ಬರಹಗಾರರು, ಹವ್ಯಾಸಿ ಪತ್ರಿಕಾಕರ್ತರು ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಆಯಾ ಊರುಗಳಲ್ಲಿ ನಾವೊಂದು ರೆಕ್ಕಿ ಅಂತ ಹೇಳಿ ಮಾಡ್ತೇವೆ ಸಾಮಾನ್ಯ ಮೊದಲೇ ಹೋಗಿ. ಎಸ್ ಸರ್, ನಾವು ಮುಂದುವರ್ಷಣ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ತೆಗೆದುಕೊಳ್ಳೋಣ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಬದಲಾವಣೆಗಾಗಿ ನಡೆದಾಟ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಎಸ್ ವೀಕ್ಷಕರೇ, ಬದಲಾವಣೆಗಾಗಿ ನಡೆದಾಟ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಸರ್, ಗಣಪತಿ ಸರ್, ತಾವು ಬಹಳ ಮುಖ್ಯವಾದ ವಿಚಾರ ಹೇಳ್ತಾ ಇದ್ದಾರೆ. ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಸಾಕಷ್ಟು ಲಯನ್ಸ್ ಇರ್ಬೋದು, ಇನ್ನೊಂದು ಆರ್ಗನೈಸೇಷನ್ ಮಕ್ಕಳಿಗಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ತಾವು ಮಾತಾಡ್ತಾರೆ. ದಯವಿಟ್ಟು ಮುಂದುವರಿಸಿ. ಮಕ್ಕಳು ಭಾಗವಹಿಸದೆ ಹೋದರೆ, ಈಗ ಬದಲಾದ ಸಂದರ್ಭ ಅಂತೇನು ಹೇಳಲಿಕ್ಕಾಗಲ್ಲ, ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಏನನ್ನು ನೋಡ್ತೇವೆ ಮಕ್ಕಳಲ್ಲಿ ಅಂತ ಹೇಳಿ, ನಾವು ಮಕ್ಕಳ ಸಮಗ್ರವಾದ ಅಭಿವೃದ್ಧಿಯನ್ನು ನೋಡೋದಿದ್ರೆ ಟೋಟಲ್ ಡೆವಲಪ್ಮೆಂಟ್ ಅಂತ ಕರಿತೇವೆ ನಾವು. ಈ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂತ ನಮ್ಮ ವಿಶ್ವಸಂಸ್ಥೆ 89ರಲ್ಲಿ ಅದನ್ನು ಜಾರಿ ತಂತು. ಅಲ್ಲಿ ಒಂದು ಬಹಳ ಆಸಕ್ತಿದಾಯಕ ವಿಷಯ ಏನು ಹೇಳ್ತಾರೆ ಅಂತಂದರೆ, ಮಕ್ಕಳಿಗೆಲ್ಲ ಹಕ್ಕುಗಳಿದೆ, ಎಲ್ಲ ಹೌದು, ಆದರೆ ಯಾವ ದೃಷ್ಟಿಯನ್ನು ನೋಡ್ತೀರಾ ನೀವು? ಅದು ಇಂಗ್ಲೀಷಲ್ಲಿ ನೀವು ಹೇಳೋದಿದ್ರೆ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಚೈಲ್ಡ್, ಮಗುವಿನ ಗರಿಷ್ಠ ಹಿತಾಸಕ್ತಿ ನೋಡು ಅಂತ. ನಮಗೆ ತುಂಬ ಸಾರಿ ನಮ್ಮ ಗರಿಷ್ಠ ಹಿತಾಸಕ್ತಿ ಮುಖ್ಯ ಆಗುತ್ತೆ. ನನಗೆ ಇದು ಇಂಪಾರ್ಟೆಂಟ್ ಅನಿಸುತ್ತೆ ಮಗುಗೆ ನಾನು ಕೊಡ್ತೇನೆ ಅಂತ. ಮಗುಗದು ಬೇಕಾ? ಮಗು ಈಗ ನೀವು ಮಾಂಟೆಸರಿ ಪದ್ಧತಿ ಅಂತ ಒಂದು ಶಿಕ್ಷಣ ಪದ್ಧತಿನಲ್ಲಿ ಪ್ರಪಂಚದಲ್ಲಿ ಬಹುಶಃ ಅತ್ಯಂತ ಪ್ರಜಾಪ್ರಭುತ್ವವಾದ ಶಿಕ್ಷಣ ಅದು. ಯಾಕೆ ಅಂತಂದರೆ ಅದು ಮಗುವಿನ ಸಾಮರ್ಥ್ಯ ಮತ್ತು ಆಸಕ್ತಿಯನ್ನು ಕೇಂದ್ರೀಕೃತವಾದ ಶಿಕ್ಷಣ. ನಾವು ಹೇಳೋದು ಅಂಥದ್ದು. ಮಗುವಿಗೆ ನೀವು ಶಿಕ್ಷಣ ಬೇಕು ಹೇಳಿದ್ರೆ ಎಂಥ ಶಿಕ್ಷಣ ಬೇಕು? ಈಗ ನಮ್ಮದೊಂದು ಶಾಲೆ ಇದೆ, ನಮ್ಮ ನಲಂದ ವಿದ್ಯಾಪೀಠ ಅಂತ, ನೀವು ಬಂದು ನೋಡ್ಬೋದು. ಅಲ್ಲಿ ಮಕ್ಕಳಿಗೆ ವಲಸೆ ಕಾರ್ಮಿಕರು ಮಕ್ಕಳಿದ್ದಾರೆ, ಸ್ಥಳೀಯವಾದ ಮಕ್ಕಳಿದ್ದಾರೆ, ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದ ಮಕ್ಕಳಿದ್ದಾರೆ. ಒಬ್ಬೊಬ್ಬರ ಆಸಕ್ತಿ ಒಂದೊಂದು ಥರ ಇದೆ. ಆ ಆಸಕ್ತಿಯನ್ನು ಒಂದು ಸ್ವಲ್ಪ ಉದ್ದೀಪನಗೊಳಿಸಿದರೆ ಅವರಿಗೆ ಯಾವ ಥರ ಶಿಕ್ಷಣ ಬೇಕಾದ್ರೂ ಕೊಡ್ಬೋದು ನಾವು. ಆದರೆ ನಾವು ಏಕರೀತಿಯ ಶಿಕ್ಷಣ, ವೈವಿಧ್ಯಮಯ ಜಗತ್ತಿಗೆ ಏಕಮಯವಾಗಿ ನಾವು ಹೋದಾಗ ಆ ಮಕ್ಕಳು ಸರ್ವತೋಮುಖ ಅಭಿವೃದ್ಧಿ ಆಗೋದಿಲ್ಲ. ಹಾಗಾಗಿ ಮಕ್ಕಳ ಭಾಗವಹಿಸುವಿಕೆಯಿಂದ ನಾವು ನಿಜವಾದವರ ಅಭಿವೃದ್ಧಿ ಕಡೆ ಹೋಗಬೇಕಾದ್ರೆ ಅವ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ. ಅದಕ್ಕೆ ಮಕ್ಕಳ ಗ್ರಾಮ ಸಭೆ ಅಂತ ನಮ್ಮ ಸರ್ಕಾರ ಮಾಡ್ತಾ ಇದೆ. ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಕ್ಕಳಿಗೋಸ್ಕರನೇ ಒಂದು ದಿನ ಪಂಚಾಯತ್ನವ್ರು ಕರಿಬೇಕು ಅಂತ ನಮ್ಮ ಜೊತೆ ನಾವೊಂದು 10 ವರ್ಷದ ವಕೀಲಿದು. ಈಗ ಅದರ ಗುಣಮಟ್ಟ ಸ್ವಲ್ಪ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಆಗುತ್ತೆ. ಆದರೂ ಕೂಡ ಒಂದು ಸರ್ಕಾರ ಮಕ್ಕಳನ್ನ ಕರೆದು ಕೇಳ್ತದೆ ಹೇಳೋದು ನಮ್ಮ ದೃಷ್ಟಿಯಲ್ಲಿ ಮಕ್ಕಳ ಭಾಗವಹಿಸುವಿಕೆಯ ಹೋರಾಟದಲ್ಲಿ ನಮ್ಮದೊಂದು ದೊಡ್ಡ ಜಯ. ಈಗ ಅದು ಹೊಸ ಗ್ರಾಮ ಸ್ವರಾಜ್ಯ ಕಾಯ್ದೆಯಲ್ಲಿ ಅದು ಕಾನೂನು ಆಗಿಬಿಟ್ಟಿದೆ. ಈಗ ಪ್ರತಿ ವರ್ಷ ಮಕ್ಕಳನ್ನ ಕೇಳಬೇಕು ಅವರು. ಹಾಗೆ ಮಕ್ಕಳ ಒಳ್ಳೆಯದನ್ನು ನೀವು ಮಾಡ್ತೀರಿ ಅಂತ ಹೇಳುವಾಗ ಅವರಿನ ಮಾತನ್ನು ಕೇಳಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇದು ಬಹಳ ಇಡೀ ಪ್ರಪಂಚದಲ್ಲಿ ಇದು ಬಹಳ ಹೊಸ ವಿಷಯ ಆಗಿರೋದ್ರಿಂದ ಈ ಒಂದು ನಡೆದಾಟದ ಮೂಲಕ ನಾವು ಹೋಗುವ ಸ್ಥಳಗಳಲ್ಲಾದರೂ ಕೂಡ ಅಲ್ಲಿಯ ಜನರಿಗೆ, ಅಲ್ಲಿಯ ಪತ್ರಿಕಾಕರ್ತರಿಗಿರ್ಬೋದು, ಮಾಧ್ಯಮದವರಿಗಿರ್ಬೋದು, ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ನವ್ರು ಇರ್ಬೋದು, ಟೀಚರ್ ಇರ್ಬೋದು, ಒಂದಿಷ್ಟು ಜನ ನಮ್ಮ ಜೊತೆ ಸಂವಾದ ನಡೆಸುವಾಗ
ಎರಡು ಲಾಭ, ಇವರಿಗೆ ಅಲ್ಲಿಯ ಒಂದು ಸಂಸ್ಕೃತಿ ಏನು ಅಂತ, ಮತ್ತೆ ಅವರಿಗೆ ನಾರ್ವೆ, ನಮ್ಮಲ್ಲಿ ತುಂಬಾ ಜನ ಹೆಸರೇ ನಾನೇ ಕೇಳಿರಲಿಲ್ಲ, ಈ ಸಂಸ್ಥೆ ಬರೋದು ನಾರ್ವೆ ಒಂದು ದೇಶದಂತಲೇ ಗೊತ್ತಿಲ್ಲ ನಮಗೆ. ಹಾಗೆ ಒಂದು ದೇಶ ಇದೆ, ಅಲ್ಲಿಯ ಸಂಸ್ಕೃತಿ ಏನು ಅಂತ ಇವರು ತಿಳ್ಕೊಳಕ್ಕಾಗ್ತದೆ. ಜೊತೆಗೆ ನಾವು ಮಾತಾಡ್ತಾ ಇಲ್ಲಿ ಏನು ಪರಿಸ್ಥಿತಿ ಇದೆ ಮಕ್ಕಳಿಗೆ, ಹಾಗೆ ಅವ್ರು ಹೇಗೆ ಅದನ್ನ ಮಕ್ಕಳಿಗೆ ಇದನ್ನ ಹಕ್ಕುಗಳನ್ನು ಕೊಡೋ ಒಂದು ತಿಳುವಳಿಕೆ ಕೊಡೋ ಬಗ್ಗೆ ಆ ಊರಲ್ಲಿ ಅವ್ರು ಏನು ಮಾಡ್ಬೋದು. ನಾವು ಒಂದು 2-3 ಗಂಟೆ ಕಲಿತೀವಿ ಅವ್ರ ಹತ್ರ, ಅಷ್ಟೇ ಅವರಿಗೆ ಒಂದು ನಮಗೆ ನಿರಂತರವಾದ ಸಂಪರ್ಕಕ್ಕೆ ನಮಗೆ ಸಹಾಯಕತೆ. ನಮ್ಮ ಸಿನಿಮಾಗಳಿದೆ, ನಾವು ಸಿನಿಮಾಗಳು ನಿಮ್ಮ ಟಿವಿ ಮೂಲಕನೂ ಪ್ರಸಾರ ಮಾಡಬಹುದು ಅನ್ಸುತ್ತೆ. ಮಕ್ಕಳ ಬಗ್ಗೆ ಸಿನಿಮಾ ಮಾಡಿದ್ದೇವೆ ನಾವು, ಹಳ್ಳಿ ಕಥೆಗಳನ್ನ ಇಟ್ಕೊಂಡು, ನಂಬಿಕೆಗಳನ್ನ ಇಟ್ಕೊಂಡು, ತುಂಟಾಟ ಇಟ್ಕೊಂಡು ಸಿನಿಮಾ ಮಾಡ್ತೇವೆ. ಅದನ್ನ ನಾವಲ್ಲಿ ತೋರ್ಸಕ್ಕಾಗತ್ತೆ. ಹಾಗೆ ನಾವು ಒಂದು ಮತ್ತೆ ಒಟ್ಟಾಗಿ ಬದುಕುವಂಥದ್ದು ಒಂದು ಶಿಬಿರ ಸಂಸ್ಕೃತಿಯನ್ನ ಹೌದು, ಒಂದು ಇದು ಕೊಡುಕೊಳ್ಳುವಿಕೆ ಮೂಲಕ ಒಟ್ಟಾರೆ ಅವ್ರು ಹೇಳುವಾಗ ಮಾನವ ನಡುವಿನ ಸಂಬಂಧವನ್ನು ನಾವು ಗಟ್ಟಿ ಮಾಡೋದು ಕೂಡ ನಮಗೆ ಬಹಳ ಮುಖ್ಯ ಆಗಿದೆ. ವಿಘಟನೆ ಮುಖ್ಯ ಅಲ್ಲ, ಸಂಘಟನೆ ಮುಖ್ಯ, ಒಟ್ಟಾಗಿ ಚಿಂತನೆ ಮಾಡೋದು ಮುಖ್ಯ. ಅದು ಸಾಧ್ಯ ಆಗತ್ತೆ ಅಂತ ನಮ್ಮ ನಂಬಿಕೆ. ಎಸ್ ಸರ್, as you seen actually obviously as your opinion the current what are the current thoughts about children's rights in throughout world? I think that it's big differences. In Norway, most children has a good situation. Okay. But also in Norway, it's can be a difficult situation for marginalized children, like immigrant children. Okay. And I think that as long as it's one child that are not listened to and have problems, then we have a challenge. Okay. Sandu, what are the solutions actually? Government side or NGOs and totally interested people's role of adults, role of facilitating these problems. I think it's about what CWC is focusing on children's right to be heard. Okay. Because if we listen to what they say, not only what we think they need, but what they say and mean, then we will be able to create a better situation for them. Okay. And what is your total plan about this journey? And how much days, how much thoughts, ಯಾವ ವಿಚಾರಗಳನ್ನು ನೀವು ಇಲ್ಲಿ ಇನ್ನೂ ಹೆಚ್ಚು ಡೆವಲಪ್ ಮಾಡ್ಲಿಕ್ಕೆ ನೋಡ್ತೀರಿ, ಮತ್ತೆ ಇದನ್ನೆಷ್ಟು ದಿವಸದವರೆಗೂ ಮುಂದುವರಿಸಬೇಕು ಅನ್ನೋ ವಿಚಾರ ಇದೆ ನಿಮಗೆ? ಇದೀಗ ಸದ್ಯಕ್ಕೆ ನಿನ್ನೆಯಿಂದ ಶುರುವಾಗಿದೆ. ನಿನ್ನೆ ಒಂದು ಸಾಂಕೇತಿಕ ನೀವು ತೋರಿಸಿದ್ರಿ, ಅದನ್ನು ತಲ್ಲೂರು ಅಂತ 2 ಕಿಲೋಮೀಟರ್ ನಡೆದ್ರು. ಇವತ್ತು ಆಲೂರು ಅಂತ ಅಲ್ಲಿಗೆ ನಡ್ಕೊಂಡು ಹೋಗಿದ್ದಾರೆ. ನಾಳೆ ಕುಂಬಾಶಿ ಅಂತ ಹೇಳಿ ಅಲ್ಲಿ ನಡ್ಕೊಂಡು ಹೋಗ್ತಾರೆ. ಕೊರಗ ಸಂಘ ಅಂತ ಗಣೇಶ್ ಅಂತಿದ್ದಾರೆ, ಅವರು ಕರೆದಿದ್ದಾರೆ, ಅವ್ರ ಜೊತೆ ಒಂದು ಚಿಂತನೆ. ನಾಡಿದ್ದು ಹೊರಟು ಸಿದ್ದಾಪುರಕ್ಕೆ ಹೋಗ್ತಾರೆ. ಸಿದ್ದಾಪುರದಿಂದ ಮಾಸ್ತಿಕಟ್ಟೆ ನಗರ ಶಿವಮೊಗ್ಗದಿಂದ ಚನ್ನಗಿರಿಯಿಂದ ಹೊಸದುರ್ಗ ಮತ್ತೆ ಹಿರಿಯೂರು ಮೇಲ್ಗಡೆ ಶಿರಾ ಹೋಗ್ತಾರೆ. ಶಿರಾ ಹೋಗಿ 30ನೇ ತಾರೀಕು ಬೆಂಗಳೂರು ತಲುಪುವಂಥದ್ದು. ಈಗಿನ ಬೆಂಗಳೂರಿನಲ್ಲಿ ಏನು ಕಾರ್ಯಕ್ರಮ? ಬೆಂಗಳೂರಿನಲ್ಲಿ ಅಲ್ಲಿ ಮುಗಿತದೆ, ಆಫೀಸ್ ಇದೆ ಅಲ್ಲಿ. ಹೀಗೆ ಯಾರು ಅಲ್ಲಿ ನಮಗೆ ತುಂಬಾ ವೈಯಕ್ತಿಕ, ನೀವು ಹೇಳ್ದಂಗೆ ಜನ ಯಾರು ಮಕ್ಕಳ ಹಕ್ಕುಗಳು, ಅದು ನಾವು ಇವ್ರು ಹೇಳ್ದಂಗೆ ರೈಟ್ ಟು ಪಾರ್ಟಿಸಿಪೇಷನ್, ರೈಟ್ ಟು ಬಿ ಹರ್ಡ್ ಅಂತ ನಾವು ಹೇಳ್ತೇವೆ. ಈಗ ವಿಶೇಷವಾದ ಮಕ್ಕಳಿಗಿರೋ ಹಕ್ಕು ದೊಡ್ಡವ್ರ ಮಕ್ಕಳನ್ನ ಕೇಳಿಸ್ಕೋಬೇಕು ಅಂತ, ಅದು ದೊಡ್ಡವರಿಗೆಲ್ಲೂ ಆ ಹಕ್ಕಿಲ್ಲ. ಈ ಒಡಂಬಡಿಕೆಯಲ್ಲಿ ಒಂದು ರೈಟ್ ಟು ಬಿ ಹರ್ಡ್ ಅಂತಾನೆ ಹೇಳ್ತಾರೆ. ಮಕ್ಕಳು ಹೇಳಿದ್ರೆ ನೀವು ಕೇಳಿಸ್ಕೋಬೇಕು, ದೊಡ್ಡವರು ಅಂತಾನೆ ಹಕ್ಕದು. ನಾವು ದೊಡ್ಡವರು ಅಂತ ಹೇಳುವ ಸರ್ಕಾರ ಅಂತ ಅವ್ರು ಹೇಳ್ತಾರೆ, ಬಟ್ ನಾವು ದೊಡ್ಡವರಿಗೆ ಅಂತ ಹೇಳ್ತೇವೆ. ನಮ್ಮ ಮಕ್ಕಳಿರ್ಬೋದು, ನಾವು ಶಾಲೆಗೆ ಹೋಗೋ ಮಕ್ಕಳಿರ್ಬೋದು, ಅಥವಾ ಹೀಗೆ ನಮಗೆ ಸಂಬಂಧ ಇರುವಂತಹ ಮಕ್ಕಳನ್ನ ಕೇಳಿಸ್ಕೋಬೇಕು ಅಂತ ಹೇಳುವಂಥದ್ದು. ಅದರಲ್ಲಿ ತುಂಬಾ ಜನ ದೊಡ್ಡವರು ಮತ್ತೆ ಸಂಘಟನೆಗಳಿದೆ, ಅವ್ರ ಜೊತೆ ಒಂದು ಇದೇ ತರ ಅವ್ರು ಬಂದಾಗೆಲ್ಲ ಭೇಟಿ ಮಾಡ್ತಾರೆ. ಬಟ್ ಈಗ ಅವ್ರ ಸ್ನೇಹಿತರು 3 ಜನ ಬಂದಿದ್ದಾರೆ. ಒಬ್ರು ಮಕ್ಕಳ ಜೊತೆನೇ ಕೆಲಸ ಮಾಡ್ತಾರೆ ಶಾಲೆನಲ್ಲಿ, ಇನ್ನೊಬ್ರು ಯುವಕರ ಜೊತೆ ಕೆಲಸ ಮಾಡ್ತಾರೆ ಅವ್ರ ಸ್ನೇಹಿತರು, ಇನ್ನೊಬ್ರು ಈ ಮಾದಕ ಸೇವನೆ ಅಂತ ಕೆಲಸ ಅಥವಾ ಮಾನಸಿಕ ಅಸ್ವಸ್ಥ ಮಕ್ಕಳ ಜೊತೆ ಕೆಲಸ ಮಾಡ್ತಾರೆ ಅವ್ರ ದೇಶದಲ್ಲಿ. ಸೊ ಅವರಿಗೆ ಹೊಸ ಅನುಭವ, ನಮಗೂ ಅವ್ರ ಜೊತೆ ಹೊಸ ಅನುಭವ. ಸೊ ಹಾಗೆ ಬೆಂಗಳೂರಿನಲ್ಲಿ ಇದು ಒಂದು ಪತ್ರಿಕಾ ಗೋಷ್ಠಿ ನಡೀತದೆ. ಮತ್ತೆ ಜೊತೆಗೆ ಈ ತರ ಲೈಕ್ ಮೈಂಡೆಡ್ ಜನ ಏನಿರ್ತೇವೆ, ನೀವು ಹೇಳಿದಿಲ್ಲ, ಯಾರ್ಯಾರಿಗೆ ಮಕ್ಕಳ ಹಕ್ಕುಗಳ ಬಗ್ಗೆ ನಂಬಿಕೆ ಇದೆ ಅವ್ರ ಜೊತೆಗೆ ಒಂದು ಸಂವಾದ ಮಾಡಿ ಮುಂದೆ ಇದನ್ನ ತಕೊಂಡು ಹೋಗೋದು ಹೇಗೆ, ಬೇರೆ ಕಡೆ ಹೇಗೆ. ಈಗ ಅವ್ರು ಹೇಳಿದ್ರು ನಾರ್ವೆಲ್ ಕೂಡ ನಡೆದಾಟ ನಡೀತಾ ಇದೆ ಅಂತೆ. ಅವರು ಬೇರೆ ಕಡೆ ಜನ ಬೇರೆ ಅವರ ಟ್ರಾಂಡ್ಹ್ಯಾಮ್ ನಗರ ಮತ್ತು ಬೇರೆ ಕೂಡ ಜನ ಈ ತರ ನಡೆದಾಟ ಮಾಡ್ತಾ ಇದ್ದಾರೆ. ನಡೆದಾಟ ಮಾಡಿ ಅವರು ಬೇಸಿಕಲಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು, ಬೇರೆ ಅರ್ಥ ಮಾಡ್ಕೊಳ್ಳೋದು. ಆ ಮೂಲಕ ಇವರಿಗೆ ಒಂದು ಸಾಲಿಡಾರಿಟಿ ಏನು, ಅಲ್ಲಿಂದನೇ ಇಲ್ಲಿ ಒಗ್ಗಟ್ಟು. ಅವ್ರಿಗೆ ಬರ್ಲಿಕ್ಕಾಗಲಿಲ್ಲ, ಸೊ ಇದೇ ಸಮಯಕ್ಕೆ ಅವ್ರು ನಡೆದು ಯಾರು ಭಾರತದಲ್ಲಿ ನಡೀತಾರೆ ಅವರಿಗೆ ನಮ್ಮ ಬೆಂಬಲ ಇದೆ ಅಂತ ನಾರ್ವೆಲ್ ಕೂಡ ನಡೀತಾರೆ. ಸೊ ಅವರು ಕೊಡುಕೊಳ್ಳುವಿಕೆ, ಅವ್ರ ಅನುಭವ ಇವರಿಗೆ, ಇವ್ರ ಅನುಭವ ಆಗಿ ಒಟ್ಟಾರೆಯಾಗಿ ಇದು ಒಂದು ಪೂರಕವಾಗಿ ಒಂದು ಸಂಸ್ಕೃತಿ ಇನ್ನೊಂದು ಸಂಸ್ಕೃತಿ ಗೌರವಿಸುವುದು ಪೂರಕವಾಗಿ ನಡಿಬೇಕು ಅಂತ ನಮ್ಮ ಆಸೆ. ಓಕೆ ಸರ್, ನೌಡೇಸ್ ಆ್ಯಕ್ಚುಲಿ ಆಬ್ವಿಯಸ್ಲಿ ವಾಟ್ ಆರ್ ದ ಮೇನ್ ಇಂಪಾರ್ಟೆನ್ಸ್ ಥಾಟ್ಸ್ ಅಬೌಟ್ ಟೋಟಲಿ ಗ್ಲೋಬಲಿ ಆ್ಯಕ್ಚುಲಿ ಚಿಲ್ಡ್ರನ್ಸ್ ರೈಟ್ಸ್ ಅದು ಇವತ್ತಿನ ಪ್ರಸ್ತುತ ಕಾಲದಲ್ಲಿ ಯಾವ ರೀತಿಯಾಗಿ ನಮಗೆ
ಈ ಮಕ್ಕಳ ಹಕ್ಕುಗಳು ಯಾಕೆ ಮುಖ್ಯ ಅಂತಕ್ಕಂಥದ್ದು? Shall I answer first, then you can. ಒಂದು ನಮಗೆ ಒಂದು 35 ವರ್ಷದಿಂದ ಮಕ್ಕಳ ಜೊತೆ ನಾವು ಕೆಲಸ ಮಾಡುವಾಗ ನಮಗೆ ಕೊನೆಯದಾಗಿ ಉಳಿಯೋದು ಪ್ರಜಾಪ್ರಭುತ್ವ. ಓಕೆ. ಈಗ ಎಲ್ಲ ಥರದ ಜನರು ನೀವು ಸುಖದಿಂದಿರಬೇಕು ಅಂದರೆ ನಮಗಿರೋ ಒಂದೇ ಅವಕಾಶ ಡೆಮಾಕ್ರಸಿ ಅಥವಾ ಪ್ರಜಾಪ್ರಭುತ್ವ. ನಾವು ನೋಡ್ತಾ ನೋಡ್ತಾ ಮಕ್ಕಳ ಭಾಗವಹಿಸುವಿಕೆಯಲ್ಲಿ ಪ್ರಜಾಪ್ರಭುತ್ವ ಹೇಗೆ ಬದಲಾಗ್ತದೆ ಆಯಾ ಸ್ಥಳದಲ್ಲಿ ಅಂತ ಹೇಳಿದರೆ, ನಾವು ಮಕ್ಕಳ ಪಂಚಾಯತ್ ಅಂತ ಹೇಳಿ ಅವರಿಗೆ ಒಂದು ಸರ್ಕಾರ ಮಾಡ್ಕೊಳ್ಳಿ ಅಂತ ಬಿಟ್ಟಾಗ ನಾವೇನು ಮಾಡ್ತೇವೆ, ಇಬ್ಬರಿಗೆ ಒಂದೇ ಥರ ಓಟ್ ಬಿತ್ತು ಟಾಸ್ ಹಾರಿಸ್ತೇವೆ, ಆಮೇಲೆ ನಾವು ಚೀಟಿ ಮಾಡ್ತೇವೆ. ಅವ್ರು ಹೇಳಿದ್ರು ನಾವು ಇಬ್ಬರು 6 ತಿಂಗಳು ನಾನು 6 ತಿಂಗಳು ಅವರು ಮಾಡ್ತೇವೆ ಅಂತ. ಸೊ ಇದು ನಮಗೆ ಕಣ್ಣು ತೆರೆಸಿದ ವಿಷಯ. ಇನ್ನೊಂದು ಕಡೆ ನಮ್ಮ ಪ್ರಕಾರ ಒಬ್ರು ಸೋತೋಗ್ಬಿಟ್ರು, ಅವರು ಮೀಟಿಂಗಿಗೆ ಬರೋರು, ಅಲ್ಲಿ ಹುಡುಗಿಯರು ಒಬ್ಬರೇ ನಡ್ಕೊಂಡ್ ಬರೋಕ್ಕಾಗಲ್ಲ. ನಾವು ಹೇಳ್ತೇವೆ 100 ತಗೊಂಡು ಗೆದ್ದ 99 ಸೋತ ಅಂತ. ಅವ್ರು ಹಂಗೆ ಹೇಳಲೇ ಇಲ್ಲ. ಇವಳಿಗೆ 1 ಓಟ್ ಕಮ್ಮಿ ಬಿದ್ದಿದೆ, ಅದು ನನ್ನ ಜೊತೆ ಬರ್ತಾಳೆ, ಯಾಕೆ ನಂಗೆ ಒಬ್ಳಿಗೆ ಬರೋಕ್ಕಾಗಲ್ಲ. ಮಕ್ಕಳ ದೃಷ್ಟಿನೇ ಬೇರೆ, ಅದು ಒಂದು ಫ್ರೆಶ್ ದೃಷ್ಟಿ, ಪೂರ್ವಾಗ್ರಹ ಇಲ್ಲ. ಹಾಗಾಗಿ ನಮ್ಮ ಉದ್ದೇಶ ಇದು ಈ ಇಡೀ ಡೆಮಾಕ್ರಸಿಯನ್ನು ರೀಡಿಫೈನ್ ಮಾಡಬೇಕು. ಈಗ ಪ್ರಜಾಪ್ರಭುತ್ವ ಬೇಕಾದ್ದು ತೊಂದರೆಲಿರೋರಿಗೆ, ಹೊಟ್ಟೆ ತೊಂದರೆ ಪ್ರಜಾಪ್ರಭುತ್ವ ಬೇಡ. ಆ ತೊಂದರೆಲಿರೋರಿಗೆ ಹೇಗೆ ಭಾಗವಹಿಸಬಹುದು ಅಂತ ಹೇಳ್ಕೊಡ್ಲಿಕ್ಕೆ ನಮ್ಮ ಪ್ರಕಾರ ಮಕ್ಕಳು ಬೆಸ್ಟ್ ನಿಮಗೆ ಒಂದು ರೋಲ್ ಮಾಡೆಲ್ ಆಗ್ತಾರೆ. ಈಗ ಮಕ್ಕಳ ಗ್ರಾಮ ಸಭೆ ನಡೀತದೆ, ನೀವು ಇಲ್ಲಿ ಕರೆದು ಕೇಳಬೇಕು ಅನ್ಸುತ್ತೆ ನನಗೆ ಪ್ಯಾನಲ್ಗೆ. ತುಂಬಾ ಜನ ಕುಂದಾಪುರ ತಾಲೂಕಲ್ಲಿ ಒಂದು 65 ಪಂಚಾಯತ್ನ ಅಧ್ಯಕ್ಷರು, ಹಿಂದೆ ಅಧ್ಯಕ್ಷರಾದರು. ಅವರು ಮಕ್ಕಳಿಗೆ ಕರೆದು ಮಾತಾಡುವ ರೀತಿ ಇದೆಯಲ್ಲ, ಈ ಮಕ್ಕಳನ್ನ ಹೊರಗೆ ಹೋಗಿ ಪ್ರತಿಭಟನೆ ಮಾಡಲ್ಲ, ಆದ್ರೆ ಆ ಮಾತಾಡುವ ದೃಷ್ಟಿನಲ್ಲೇ ಒಂದು ಗ್ರಾಮ ಪಂಚಾಯತಿಗೆ ಮಕ್ಕಳಿಗೆ ಒಂದು ಬದ್ಧತೆ ಬಂದಿದೆ. ಮಕ್ಕಳೇನೋ ಹೇಳಿದಾರೆ ನಾವು ಮಾಡಬೇಕು ಅಂತ ಹೇಳಿ, ಅದು ಇಷ್ಟು ಸಮಯ ಅವ್ರಿಗೆ ದುಡ್ಡು ಕೂಡ ಇರಲಿಲ್ಲ ಬಾಬಾ. ಅವರು ಅದನ್ನ ಅವರ ಸಾಮಾನ್ಯ ಸಭೆಗೆ ತಗೊಂಡು ಹೋಗಿ ಮಕ್ಕಳಿಗೆ ಕುಡಿಯೋ ನೀರು ಕೊಡೋದಿರ್ಬೋದು, ಶಾಲಾ ಕಾಂಪೌಂಡ್ ಇರ್ಬೋದು. ನಾನು ಬರೀ ನಮ್ಮ ಏರಿಯಾದಲ್ಲಿ ಹೇಳ್ತಾ ಇಲ್ಲ, ಡಾನ್ ಬಾಸ್ಕೋ ಅಂತ ಒಂದು ಸಂಸ್ಥೆ ಇಡೀ ರಾಜ್ಯದಲ್ಲಿ ಕೆಲಸ ಮಾಡುತ್ತೆ. ನಾನು ಬೇರೆ ಬೇರೆ ಜಿಲ್ಲೆಗಳಿಗೆ ಅವರದ್ದು ಕೆಲಸ ನೋಡ್ಲಿಕ್ಕೆ ಹೋದಾಗ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಒಂದು ಶಾಲೆಗೆ 7 ಲಕ್ಷ ರೂಪಾಯಿ ಕೊಟ್ಟಿದ್ರು ಪಂಚಾಯತ್ನವರು. ನನಗೆ ಶಾಕ್ ನಿಜವಾಗಿ. ಅವರು ಮಕ್ಕಳಲ್ವಾ, ನಮ್ಮ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೆ ಅಂತಾರೆ ಪಂಚಾಯತ್ನವರು. ಅಂದ್ರೆ ಒಂದು ಸಂಬಂಧ ಬೆಳೆದಾಗ ಆರೋಗ್ಯಕರವಾದ ಅಭಿವೃದ್ಧಿ ಆಗತ್ತೆ ಖಂಡಿತ ಅಲ್ಲಿ. ಯಾಕಂದ್ರೆ ಮಕ್ಕಳು ಯಾವುದನ್ನು ಪೂರ್ವಾಗ್ರಹ ಇಟ್ಕೊಂಡಾಗ್ಲಿ ಅಥವಾ ನನ್ನ ಒಬ್ಬನಿಗೆ ಒಳ್ಳೇದಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮಕ್ಕಳ ಭಾಗವಹಿಸುವಿಕೆ ನಮಗೆ ಒಂದು ಪಾಠ. ಆ ಪಾಠದಿಂದ ನಾವು ಮಕ್ಕಳು ಮತ್ತೆ ನಿಮ್ಮನ್ನು ಥ್ರೆಟ್ ಮಾಡಲ್ಲ, ಯಾಕಂದ್ರೆ ಅವ್ರು ಬದುಕಬೇಕು ಆ ಪರಿಸ್ಥಿತಿಯಲ್ಲಿ. ಅದು ಗಾಂಧೀಜಿ ಹೇಳಿದಾಗೆ ಒಂದು ನವಿರಾಗಿ ಬದಲಾವಣೆ ಮಾಡ್ತಾರೆ, ಅದು ನಮಗೆ ಸಹನೀಯ. ನಮ್ಮನ್ನು ಅವಮರ್ಯಾದೆ ಮಾಡಲ್ಲ, ನಮ್ಮನ್ನ ಒಂದು ಕಾರ್ನರ್ ಮಾಡಿ ನೀವು ಕೆಟ್ಟವನು ಅಂತ ಹೇಳಲ್ಲ, ಅದು ದೊಡ್ಡವರಿಗಿಲ್ಲ. ನಾವು ಗಲಾಟೆ ಮಾಡ್ತೇವೆ, ವೈಯಕ್ತಿಕ ನಿಂದೆ ಮಾಡ್ತೇವೆ, ನಮಗೆ ಸಿಕ್ಲಿಲ್ಲ ಅಂದಾಗ ನಮ್ಗೆ ಹತಾಶೆ ಆಗುತ್ತೆ, ಮತ್ತೆ ನಮಗೆ ಒಂದು ನಿರಂತರವಾಗಿ ಮಾಡೋ ಅಭ್ಯಾಸ ಇರೋದಿಲ್ಲ. ಇದೆಲ್ಲ ಗುಣ ಮಕ್ಕಳಿಗಿದೆ. ಇದು ನಮಗೆ ಬರ್ಬೇಕಂತ ಹೇಳಿದ್ರೆ, ಅಂದ್ರೆ ದೊಡ್ಡವರಿಗೆ ಬರ್ಬೇಕಂತ ಹೇಳಿದಾಗ ಅವ್ರಿಗೆ ಮತ್ತೆ ಒಬ್ರಿಗೆ ಭಾಗವಹಿಸ್ಲಿಕ್ಕೆ ಆಗಲ್ಲ. ಈಗ ದೊಡ್ಡವರಿಗೂ ಸತ್ಯ, ಮಕ್ಕಳಿಗೂ ಸತ್ಯ. ಮಕ್ಕಳಿಗೆ ಇನ್ನೂ ಹೆಚ್ಚು ಅದು ಸತ್ಯ, ಯಾಕೆಂದರೆ ಅವರು ಇನ್ನೂ ಹೆಚ್ಚು ವಲ್ನರಬಲ್ ಅಂತೇವೆ, ಅವರಿಗೆ ಅಪಾಯ ಹೆಚ್ಚು. ಯಾಕೆಂದರೆ ಅವರು ಅಪ್ರಾಪ್ತ ವಯಸ್ಕನವರು, ಅವರಿಗೆ ಬೇರೆ ಕಾನೂನಾತ್ಮಕವಾಗಿ ಹಕ್ಕುಗಳಿಲ್ಲ, ಮತ್ತು ರಕ್ಷಣೆ ಕಡಿಮೆ ಇದೆ. ಹಾಗಾಗಿ ಒಂದು ಗುಂಪಾದಾಗ, ಸಂಘ ಆದಾಗ ಆ ಮಕ್ಕಳು ಭಾಗವಹಿಸುವ ರೀತಿ, ನಾನು ಹೇಳಿದೆ ನಿಮಗೆ, ಆಲೂರಲ್ಲಿ ಒಂದು ಹೈಸ್ಕೂಲ್ ನಡೆಸ್ತಾರೆ ಅಂತ ಹೇಳಿದ್ರೆ ಮಕ್ಕಳು ಇಟ್ಟು ಪ್ರಶ್ನೆ, 120 ಮಕ್ಕಳು ನಾಳೆ ಶಾಲೆಗೆ ಹೋಗಲ್ಲ ಅಂತಂದರೆ ನೀವೇನು ಮಾಡ್ತೀರಾ ಅಂತ. ಆಗ ಪಂಚಾಯತ್ನವರಿಗೆ ಅನಿವಾರ್ಯ ಆಯಿತು ಒಂದು ಶಾಲೆ ಮಾಡೋದು, ಮಾಡಿದ್ರು. ಈಗ ಅಲ್ಲಿ ಸರ್ಕಾರಿ ಶಾಲೆ ಆಗಿದೆ. ಹಾಗಾಗಿ ಬದಲಾವಣೆ ಆಗ ಪಂಚಾಯತ್ನವರು ಇದು ನನ್ನ ವ್ಯಾಪ್ತಿಗೆ ಬರ್ತದೆ ಬರಲ್ಲ ಅನ್ನೋ ಪ್ರಶ್ನೆ ಇಲ್ಲ, ಮಕ್ಕಳು ಮುಖ್ಯ ಆಗ್ತಾರೆ. ಏನು ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚೈಲ್ಡ್ ಅಂತ ಹೇಳ್ತಾನಲ್ಲ, ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಿಗೆ ಅರ್ಥ ಆಗಲ್ಲ, ಪಂಚಾಯತ್ಗೆ ಅರ್ಥ ಆಗುತ್ತೆ. ಹಾಗಾಗಿ ನಾವು ಒಂದು 15 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿ ಈ ವರ್ಷ ಗ್ರಾಮ ಸ್ವರಾಜ್ಯ ಕಾಯ್ದೆ ಬಂತು ಅಂತ ಹೇಳಿದ್ರೆ ನಮ್ಮ ಈ ಎಲ್ಲಾ ಶ್ರಮದಕ್ಕೆ ದಾರ ಎರೆದ್ವಿ ನಾವು. ರಮೇಶ್ ಕುಮಾರ್ ಅವರ ಇಡೀ ಕಮಿಟಿನಲ್ಲಿ ನನ್ನ ಸಂಸ್ಥೆಯ ಸ್ಥಾಪಕಿ ನಂದನಾ ರೆಡ್ಡಿ ಅವರು, ಕುಂದಾಪುರದ ಟಿ ಬಿ ಶೆಟ್ಟಿ ಅನ್ನೋ ವಕೀಲರು, ಅವರು ನಿರಂತರವಾಗಿ ಭಾಗವಹಿಸಿ ಇಷ್ಟು ಆಗ್ಲೇಬೇಕು. ಬರೀ ಮಕ್ಕಳು ಅಂತ ಹೇಳಿಲ್ಲ ನಾವು, ನೀವು ಆ ಪಂಚಾಯತ್ನಲ್ಲಿ ಅತ್ಯಂತ ಬದಿಗೊಟ್ಟಲ್ಪಟ್ಟವರಿಗೆ ಭಾಗವಹಿಸಬೇಕಾದ ಪ್ರಜಾಪ್ರಭುತ್ವ. ಅದಕ್ಕೆ ಇಷ್ಟೆಲ್ಲ ಪೂರ್ತಿ ಮಾಡಿಲ್ಲ ಕಾನೂನು, ಬಟ್ ಈಗೇನ್ ಮಾಡಿದ್ದಾರೆ ಅದು ಬಹಳ ದೊಡ್ಡ ಹೆಜ್ಜೆ. ಇನ್ನು ಆಗ್ಬೇಕಾದ ಬಹಳ ಇದೆ. ಕೋಟ ಶ್ರೀನಿವಾಸ ಪೂಜಾರಿ, ಪ್ರತಾಪ್ ಚಂದ್ರ ಶೆಟ್ಟರು ಬಹುಶಃ ಸೂಕ್ತವಾದ ಜನ ನಮಗೆ ಇದೇ ವೇದಿಕೆಯಲ್ಲಿ ಹೇಳ್ಬೋದು ಇನ್ನು ಏನೇನಾಗಬೇಕು ಅಂತ. ಹಾಗಾಗಿ ಮಕ್ಕಳ ಭಾಗವಹಿಸುವಿಕೆ, ಪ್ರಜಾಪ್ರಭುತ್ವವನ್ನು ನೀವು ಸರಿದೃಷ್ಟಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಮತ್ತೆ ದಾರಿ ತೋರ್ಲಿಕ್ಕೆ, ನಾವು ನಿರಾಶ್ರಿತರಾಗ್ಬಿಡ್ತೇವೆ, ಅಯ್ಯೋ ಏನಾಗಲ್ಲ ಈ ದೇಶದಲ್ಲಿ ಅಂತ. ಅದು ಮಕ್ಕಳು ದಾರಿ ತೋರ್ತಾ ಇದ್ದಾರೆ. ಈ ಎಲ್ಲ ಕಷ್ಟಗಳ ನಡುವೆ ಇದೇ ಪ್ರಜಾಪ್ರಭುತ್ವಕ್ಕೆ ದಾರಿ, ಹೀಗೆ ನಾವು ಮಾಡಬೇಕು ಅಂತ ಹೇಳಿ ಮಾಡ್ತಾರೆ. ಹಾಗಾಗಿ ಇದು ಆಗಲೇಬೇಕು ಅಂತ ನಮ್ಮ ಅಭಿಪ್ರಾಯ. ಎಸ್ ಸರ್, ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಒಂದು ವಿರಾಮ ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಇವತ್ತೇನು ಬದಲಾವಣೆಗಾಗಿ ನಡೆದಾಟ ಅಂತಕ್ಕಂಥ ಒಂದು ವಿಶೇಷ ಚರ್ಚೆ ನಡೀತಾ ಇದೆ, ಇದು ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್.
ಎಸ್, ಬದಲಾವಣೆಗಾಗಿ ನಡೆದಾಟ ಅಂತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸರ್, ಬಹಳ ಮುಖ್ಯವಾದ ವಿಚಾರವನ್ನು ತಾವು ಹೇಳ್ತಾ ಇದ್ರಿ, ಮುಂದುವರಿಸಿ. ಮಕ್ಕಳ ಭಾಗವಹಿಸುವಿಕೆ ಯಾರ ಸಬ್ಜೆಕ್ಟ್ ಇದು ಅಂತ, ಯಾರ ವಿಷಯ ಇದು ಅಂತ ಒಂದು ಪ್ರಶ್ನೆ ಬರ್ತದೆ. ಓಕೆ, ಇದು ಶಾಲೆಯವ್ರ ವಿಷಯನಾ ಅಥವಾ ನಮ್ಮಂಥ ಸ್ವಯಂ ಸೇವಾ ಸಂಸ್ಥೆಗಳ ವಿಷಯನಾ ಅಥವಾ ಯಾರು ಮಕ್ಕಳಿಗೆ ಹೇಳೋರು ಯಾರು, ಈ ಥರ ಒಂದು ಈಗ ಗೊತ್ತಿಲ್ಲ. ಯಾಕೆ ದೊಡ್ಡ ಸಮಸ್ಯೆ ಏನು ನಮಗೆ ಅಂತ ಹೇಳಿದರೆ, ಈ ಮಕ್ಕಳು ಹಕ್ಕೇ ಹೊಸ ವಿಷಯ ನಮಗೆ. ಮತ್ತು ಸಾಮಾನ್ಯವಾಗಿ ಮಕ್ಕಳ ವಿಷಯ ಬರುವಾಗ ಹಕ್ಕು ಅಂತ ಹೇಳುವಾಗ ನಾವು ಕೊಟ್ಟಿದ್ದೇವಲ್ಲ ಅಂತ ಒಂದು ಮಾತು ಬರುತ್ತೆ. ನಾವು ಶಿಕ್ಷಣ ಕೊಡ್ತಾ ಇದ್ದೇವೆ ಸರ್ಕಾರ, ನಾವು ಅಂಗಿ ಚಡ್ಡಿ ಕೊಡಲಲ್ವ ಮಕ್ಕಳಿಗೆ, ಊಟ ಕೊಡಲ್ವ ಮಕ್ಕಳಿಗೆ, ಇದು ನಾವು ನೋಡುವ ದೃಷ್ಟಿ. ಬಟ್ ಇವರು ಒಂದು ಮಾತು ಹೇಳಿದರು, ಅವ್ರ ದೇಶಕ್ಕೆ ಸಂಬಂಧಪಟ್ಟು ಹೇಳ್ತಾರೆ, ನಾವು ಎಲ್ಲವನ್ನೂ ಒದಗಿಸ್ತೇವೆ ಆದರೆ ಮಗು ದೃಷ್ಟಿಯಿಂದ ಬೇಕಾದು ಮಗುಗೆ ಅಂತ ಹೇಳಿ. ಈಗ ಅವ್ರ ದೇಶದಲ್ಲಿ ಅಂಬುಡ್ಸ್ಮನ್ ಅಂತ ಒಂದು ಪದ್ಧತಿ ಇದೆ. ಮಕ್ಕಳ ಹಾಗೆ ಒಬ್ಬರು ಈ ಬ್ಯಾಂಕ್ ಅಂಬುಡ್ಸ್ಮನ್ ಇರುವ ಹಾಗೆ ನಾವು ಮಕ್ಕಳ ಮಿತ್ರ ಅಂತ ಸುಲಭದಲ್ಲಿ ಹೇಳ್ಬೋದು. ಮಕ್ಕಳಿಗೆ ಸಮಸ್ಯೆ ಆದಾಗ ಯಾರ ಹತ್ರ ಹೇಳ್ಕೊಳ್ಳೋದು? ಈಗ ಮನೆಯಲ್ಲಿ ಸಾಮಾಜಿಕವಾದ ಆರ್ಥಿಕವಾದ ಕಾರಣಕ್ಕೆ ಎಲ್ಲ ರೀತಿಯ ರಕ್ಷಣೆ ಮಕ್ಕಳಿಗೆ ಕೊಡೋಕ್ಕಾಗಲ್ಲ ಮನೆಯವರು, ಅವ್ರು ಇರುವ ಪರಿಸ್ಥಿತಿಗೆ. ಆಗ ನಾವು ಒಂದ್ಸರಿ ಇವ್ರ ದೇಶಕ್ಕೆ ಹೋದಾಗ ಅಲ್ಲಿ ನೋಡಿದ್ವಿ ನಾವು, ಅವರು ಅಂಬುಡ್ಸ್ಮನ್ ಅಂತ ಕರೀತಾರೆ, ಬಾರ್ನೆ ಅಂಬುಟ್ ಇನ್ ಯುವರ್ ಲ್ಯಾಂಗ್ವೇಜ್. ಅವ್ರನ್ನ ಭೇಟಿಯಾದಾಗ ಅವ್ರು ಹೇಳಿದ್ರು, ಸರ್ಕಾರ ನಮ್ಮನ್ನು ನೇಮಿಸುತ್ತೆ ಮಕ್ಕಳ ಹಿತದೃಷ್ಟಿಗೆ ಅಂತ. ನಾವು ಇಲ್ಲಿ ಬಂದು ಮಕ್ಕಳ ಹತ್ರ ಮಾತಾಡುವಾಗ, ಯಾಕೆ ಸರ್ಕಾರ ನೇಮಿಸ್ಬೇಕು ಅವ್ರನ್ನ, ನಾವೇ ಯಾಕೆ ನೇಮಿಸ್ಕೋಬಾರ್ದು ಅಂತ ಹೇಳಿದ್ರು. ಇವತ್ತು ಕುಂದಾಪುರ ತಾಲೂಕಲ್ಲಿ 400 ಜನ ಇದ್ದಾರೆ. ಅವರು 400 ಜನ ಮಹಿಳೆಯರು ಮಕ್ಕಳಿಗೆ ತೊಂದರೆ ಆದಾಗ ಅವ್ರನ್ನ ನಾವು ಸಂಪರ್ಕ ಮಾಡಬೇಕು. ಅದಕ್ಕೋಸ್ಕರ 1098 ನಂಬರ್ ಕೂಡ ಬಂತು. ಅದು ಆ ನಂಬರ್ ಕೊಟ್ಟಿದ್ದು ಒಂದು ಮಗು 1098 ಅಂತ ಬೆಂಗಳೂರಲ್ಲಿ ಪೊಲೀಸ್ ಇಲಾಖೆ ಶುರು ಮಾಡಿದ್ದು ವಿಶೇಷವಾಗಿ. ಅದು ಮಕ್ಕಳಿಗೋಸ್ಕರ ಫ್ರೀ ಟೋಲ್, ಅದಕ್ಕೆ ಮಾಡ್ಬೋದು ಫೋನ್. ಅದನ್ನ ಹೆಸರು ಕೊಟ್ಟವನೊಬ್ಬ ಹುಡುಗ, ಮಕ್ಕಳ ಸಹಾಯವಾಣಿ ಅಂತ ಇತ್ತು ಮೊದಲು, ಅದೀಗ ಇಂಗ್ಲೀಷಲ್ಲಿ ಚೈಲ್ಡ್ ಲೈನ್ ಅಂತ ಮಾಡಿದ್ದಾರೆ. ಆ ಹೆಸರೇ ಹೇಳಬೇಕು, ಮಕ್ಕಳಿಗೆ ಹೆಲ್ಪ್ ಆಗಬೇಕು. ಇದರಿಂದ 10-01-098 ನೆನ್ಪಿಟ್ಕೊಳ್ಳೋಕೆ ಸುಲಭ ಅಂದವ ಒಬ್ಬ ಹುಡುಗ, ಬಾಲಸುಬ್ರಹ್ಮಣ್ಯ ಅಂತ. ನೋಡಿ, ಮಕ್ಕಳ ಭಾಗವಹಿಸಲಿ ಏನು ವಿಚಿತ್ರಗಳಾಗುತ್ತೆ. ಎಷ್ಟು ಸಂತೋಷ ಸುದ್ದಿ ನಮಗೆ ಅಂದರೆ, ಅದು ಇಡೀ ದೇಶದಲ್ಲಿ ಈಗ ಆ ನಂಬರ್ ಚಾಲ್ತಿಯಲ್ಲಿದೆ. ಹಾಗಾಗಿ ಈಗ ನಾವು ಪೊಲೀಸ್ನವರು, ಈಗ ನಾವು ಪೊಲೀಸ್ ಇಲಾಖೆ ಭಾಗವಹಿಸುವ ದೃಷ್ಟಿ ನೋಡಿದರೆ, ಈಗ ಮಕ್ಕಳ ರಕ್ಷಣೆಗೆ ಪಾಸ್ಕೋ ಅಂತ ಕಾನೂನು ಬಂದಿದೆ. ತುಂಬ ನಿಖರವಾದ ಖಾರವಾದ ಕಾನೂನು ಅದು. ಅದು ನಮ್ಮ ಪೊಲೀಸ್ ಇಲಾಖೆ ಜೊತೆ ನಾವು ಬಹಳ ಹತ್ತಿರದಿಂದ ಕೆಲಸ ಮಾಡ್ತೇವೆ. ಅವರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ಆದರೆ ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಇದಕ್ಕೆ ಸಾಮರ್ಥ್ಯ ಅಭಿವೃದ್ಧಿ ಕಡಿಮೆ, ಹಕ್ಕುಗಳ ವಿಷಯಕ್ಕೆ ಕಡಿಮೆ, ಭಾಗವಹಿಸುವಿಕೆಗಂತೂ ಇಲ್ಲೇ ಇಲ್ಲ. ಎಲ್ಲೋ ಪುಸ್ತಕದಲ್ಲಿ ಮಕ್ಕಳಿಗೆ ಹಕ್ಕು ಕೊಡಿ ಅಂತ ಬರೀತಾರೆ, ಅದು ಹೆಂಗೆ ಕೊಡೋದು ಅಂತ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ನಾವು ಪೋಷಕರಾಗಿ ಅಥವಾ ನಾವು ವೃತ್ತಿಯನ್ನು ನಡೆಸುವವರಾಗಿ, ಅದು ಪೊಲೀಸ್ನವ್ರು ಇರ್ಬೋದು ಅಥವಾ DC ಇರ್ಬೋದು ಅಥವಾ ನೀವು ತಾಲೂಕ್ ಪಂಚಾಯತ್ ಇರ್ಬೋದು, ಪ್ರತಿಯೊಬ್ಬರಿಗೂ ಮಕ್ಕಳಿಗೂ ಸಂಬಂಧ ಇದೆ. ಹಾಗಾಗಿ ಪ್ರತಿಯೊಬ್ಬರೂ ಇದರ ಬಗ್ಗೆ ಆಲೋಚನೆ ಮಾಡಬೇಕಾದ ವಿಷಯ ಇದೆ. ನಾವು ಮಾಡುವ ಕೆಲಸದಲ್ಲಿ ಕೇಳಿಸ್ಕೊಳ್ಳೋಕೆ ಶುರು ಮಾಡಿದರೆ ಮಕ್ಕಳನ್ನು, ನಾವು ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಕೊಡಲಿಕ್ಕಾಗತ್ತೆ. ಮತ್ತು ಆ ಮಕ್ಕಳಿಗೆ ನೀವು ಮಾಹಿತಿಯನ್ನು ಕೊಟ್ಟರೆ, ಅವರಿಗೆ ಇನ್ನೊಂದು ಹಕ್ಕಿದೆ, ರೈಟ್ ಟು ರೈಟ್ ಇನ್ಫಾರ್ಮೇಶನ್ ಅಂತ. ಅವರಿಗೆ ಸೂಕ್ತವಾದ ಮಾಹಿತಿಯನ್ನು ಪಡ್ಕೊಳ್ಳೋ ಹಕ್ಕಿದೆ, ಸುಮ್ಮನೆ ಮಾಹಿತಿ ಕೊಡೋದಲ್ಲ. ಯಾಕೆ ಸೂಕ್ತ? ಅದು ಅವರ ಬೆಳವಣಿಗೆಗೆ ಪೂರಕವಾ ಅಂತ. ನೀವು ವೈಜ್ಞಾನಿಕವಾಗಿ ಮಾನಸಿಕ ಬೆಳವಣಿಗೆ ದೃಷ್ಟಿಯಿಂದ, ದೈಹಿಕ ಬೆಳವಣಿಗೆ, ಆಮೇಲೆ ಭಾವನಾತ್ಮಕ ಬೆಳವಣಿಗೆಗೆ ಆ ಮಾಹಿತಿ ಪೂರಕವಾಗಿರಬೇಕು. ಎಲ್ಲ ಮಾಹಿತಿ ಈಗ ಏನಾಗಿದೆ ಅಂದರೆ, ನಾವು ಒಳ್ಳೆ ಮಾಹಿತಿ ಕೊಡದೇ ಇರೋದ್ರಿಂದ ಈ ಯಾವುದೇ ಮಾಧ್ಯಮಗಳು, ಮೊಬೈಲ್ ಇರ್ಬೋದು, ಇಂಥ ಮಾಧ್ಯಮಗಳಲ್ಲಿ ಬರೋ ತಪ್ಪು ಮಾಹಿತಿಯನ್ನು ಅವ್ರು ತಗೊಳ್ಳೋ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾವು ಕೊನೆಯ ಪಕ್ಷ ಕುಂದಾಪುರ ತಾಲೂಕನ್ನು ಮಾದರಿ ಮಾಡಕ್ಕೆ ಹೊರಟು, ಈ 400 ಜನ ಮಕ್ಕಳ ಮಹಿಳಾ ಮಿತ್ರರ ಮೂಲಕ ಪ್ರತಿ ಮಗುವಿಗೆ ಏನಾದ್ರು ತೊಂದರೆ ಆದಾಗ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ, ಅದು ಬರೀ ದೌರ್ಜನ್ಯನೇ ಆಗಬೇಕು ಅಂತಿಲ್ಲ, ಒಂದು ಶಿಕ್ಷಣ ಮುಂದುವರಿಸಬೇಕು ಅಥವಾ ನನಗೆ ಒಂದು ಹೊಸ ರೀತಿಯ ಚಾಲೆಂಜ್ ತಗೋಬೇಕು ಅಂತಿದೆ ಬದುಕಿನಲ್ಲಿ, ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ಸಹಾಯ ಆಗ್ತಾ ಇಲ್ಲ ಕುಟುಂಬದ ದೃಷ್ಟಿಯಿಂದ ಅಂತ ಹೇಳಿ. ಈಗ ಆಗ ಭಾಗವಹಿಸುವವರೆಲ್ಲರಿಗೂ ನನಗೆ ಒಂದು ಕೊಡುಗೆ ಇದೆ ಮಗು ಬೆಳೆಸೋದ್ರಲ್ಲಿ. ನಾವು ಮಗುನ್ ಮಾತ್ರ ಬೆಳೆಸಲ್ಲ, ದೇಶದ ಭವಿಷ್ಯನ ಬೆಳೆಸ್ತೇವೆ. ಒಂದು ಮಾತಿದೆ, ನಾವು ದೇಶಕ್ಕೆ ಏನು ಬಿಟ್ಟು ಹೋಗ್ತೇವೆ ಅಂತಂದ್ರೆ ನಮ್ಮ ಆಸ್ತಿ ಅಲ್ಲ ಇದು, ನಾವು ಅವರಿಗಿಂದ ಪಡ್ಕೊಂಡ ಋಣ ಅಂತ ಹೇಳ್ತಾರೆ. ಹಿರಿಯರು ನಮಗೆ ಕೊಟ್ಟ ಆಸ್ತಿ ಅಲ್ಲ ಈ ಭೂಮಿ, ಮಕ್ಕಳಿಂದ ಪಡ್ಕೊಂಡ ಋಣ. ಒಳ್ಳೆ ಭೂಮಿ ಬಿಟ್ಟು ಹೋಗ್ಬೇಕು ನಾವು, ಅದು ಒಳ್ಳೇದು ಅವರಿಗೆ ಏನು ಅಂತ ಹೇಳುವಾಗ, ಪ್ರಪಂಚದಲ್ಲಿ ಇರುವ ಎಲ್ಲ ದೊಡ್ಡವರಿಗೂ ಮಕ್ಕಳ ಹಿತಾಸಕ್ತಿಗೆ ಒಂದು ಪಾತ್ರ ಇದೆ. ಆ ಪಾತ್ರವನ್ನು ಗುರುತಿಸ್ಲಿಕ್ಕೆ ಇದು ಒಂದು ನೆವ. ಈಗ ನಮಗೆ ಆದ್ರೆ ನಾವು ಬಹುಶಃ ಹಿಂಗೆ ಹೋಗ್ತಿರ್ಲಿಲ್ಲ, ಹೋಗ್ತೇವೆ ಬೇರೆ ಕಾರಣಕ್ಕೆ ಹೋಗ್ತೇವೆ. ಈಗ ಅವ್ರ ಜೊತೆ ನಾವು ಒಂದಿಷ್ಟು ಜನ ಹೋಗೋದ್ರಿಂದ ಅಲ್ಲಿ ಈ ಥರ ಚರ್ಚೆ ಆಗುತ್ತೆ, ಅಲ್ಲಿ ಒಂದು ಗುಂಪು ಹುಟ್ಕೊಳ್ತದೆ. ಅದೇನು ಸಂಘ ಸಂಸ್ಥೆಗಳೇ ಬೇಕಿಲ್ಲ, ಅವರು ಒಂದೆರಡು ಮಾತಾಡ್ತಾರೆ, ಅವರು ಲೇಖನ ಬರೀತಾರೆ, ಅಲ್ಲಿ ಒಂದು ಈ ಥರ ನಿಮ್ಮ ಮಾಧ್ಯಮದ ಮೂಲಕ ಚರ್ಚೆ ಆಗುತ್ತೆ. ಆಗ ಜನರಿಗೆ ಹೌದಪ್ಪ ಇದು ಬರೀ ನಮ್ಮ
ನಮ್ಮಂಥವ್ರು ಯಾರು ಹೇಳ್ತಾ ಇಲ್ಲ, ಅಲ್ಲಿಯ ಊರಿನ ವಕೀಲರು ಹೇಳ್ತಾರೆ. ನಾವು ದಾವಣಗೆರೆಯಲ್ಲಿದ್ವಿ 2 ತಿಂಗಳ ಹಿಂದೆ. ಅಲ್ಲಿ 1,000 ಜನ ವಕೀಲರು ಇದ್ದಾರಂತೆ. 1,000 ವಕೀಲರಲ್ಲಿ ಯಾರಿಗೂ ಮಕ್ಕಳ ಹಕ್ಕುಗಳ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಲ್ಲಿ ಒಬ್ಬರು ವಕೀಲರು. ಅಲ್ಲಿಯ ಸೆಷನ್ ಜಡ್ಜ್ ಒಂದು ಕಾರ್ಯಕ್ರಮ ಮಾಡಿ ಒಂದು 100 ಜನ ಲಾಯರ್, ಯುವ ಲಾಯರ್ಗಳನ್ನು ಒಟ್ಟಾಕಿ ನಾವು ಹೋದ ಬಾಸ್ಕೋ ಸಂಸ್ಥೆಯಿಂದ ಅವರಿಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ವಕೀಲರುಗಳಿಗೆ. ಹಾಗಾಗಿ ನಮ್ಮ ಜೀವನದ ಎಲ್ಲ ರಂಗದ ಜನರಿಗೆ ನಾನಾ ರೀತಿ ನಿಮ್ಮ ಮಾಧ್ಯಮದ ಮೂಲಕ ಕೊಡ್ತಾ ಇದ್ದೇವೆ. ನೋಡೋರಿಗೆಲ್ಲ ಈ ಮಕ್ಕಳ ಹಕ್ಕು ಬಗ್ಗೆ ಕೇಳಿಸ್ಕೊಳ್ತಾರೆ. ಆಗ ಬಹುಶಃ ನನ್ನ ಮಕ್ಕಳಿಗೆ ನಾನು ಹೇಗೆ ನೋಡ್ಕೊತಾ ಇದ್ದೇನೆ, ನಾನು ಊಟ ಕೊಡ್ತಾ ಇದ್ದೇನೆ, ನಾನು ಬಟ್ಟೆ ಕೊಡ್ತಾ ಇದ್ದೇನೆ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕೊಡ್ತಾ ಇದ್ದೇನೆ, ಅದು ಮಗು ಬೇಕಾ ಬೇಡ ನಮಗೆ ಗೊತ್ತಿಲ್ಲ. ಅದ್ರ ಬದಲು ಅವ್ರನ್ನ ಕೇಳಿಸ್ಕೊಳ್ಳೋಣ. ಅವ್ರು ಹೇಳಿದಿಲ್ಲ, ಅವ್ರನ್ನ ಕೇಳಿಸ್ಕೊಳ್ಳೋದು ಮೊದಲನೇ ಹೆಜ್ಜೆ. ಕೇಳಿಸ್ಕೊಂಡ ನಂತರ ಅದನ್ನು ಆಲೋಚನೆ ಮಾಡುವಂಥ ನಾವು ಪಾರ್ಟ್ನರ್ಶಿಪ್ ಅಂತ ಕೊಡ್ತೇವೆ. ಮಗು ಮತ್ತೆ ನಾವು ದೊಡ್ಡವರು ಒಂದು ಪಾಲುದಾರಿಕೆಯಲ್ಲಿ ಮಾತಾಡುವಾಗ ಮಕ್ಕಳಿಗೆ ಕೂಡ ಆಲೋಚನೆ ಇದೆ, ಮಕ್ಕಳಿಗೆ ಕೂಡ ಕೆಲವು ವಿಷಯಕ್ಕೆ ಶಕ್ತಿ ಇದೆ. ಬಿದಕಲ್ಕಟ್ಟೆ ಅಂತ ಒಂದು ಪಂಚಾಯತ್ ಇದೆ. ಆ ಬಿದಕಲ್ಕಟ್ಟೆ ಪಂಚಾಯತಲ್ಲಿ ಅವರೊಬ್ಬರು ಸಂಘದ ಹುಡುಗ ಹೇಳಿದ್ದಂಗೆ ಅವರು ಪಂಚಾಯತ್ ಮೆಂಬರ್ನ ಮೋಟರ್ ಬೈಕ್ ಮೇಲೆ ಕರ್ಕೊಂಡು ಹೋದ್ರಂತವ್ರು ಆ ಜಾಗ ತೋರ್ಸಕ್ಕೆ. ಅವ್ರು ಹೇಳಿದಂತ, ನೀವು ಇಲ್ಲಿ ಒಂದು 4 ಕಲ್ಚಪಡಿ ತಂದು ಹಾಕಿ ಸರ್, ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಬಂದು ನಾವು ಹಾಕೋತೇವೆ ಅಂತ. ನಾವು ದೊಡ್ಡವರಾದ್ರೆ ಅಲ್ಲಿ ಮೋರಿ ಮಾಡಿ ಅಂತ ಹೇಳ್ತೇವೆ ನಾವು ದೊಡ್ಡವರು. ಅಲ್ಲಿ ಮೋರಿ ಇಲ್ಲ, ಮೋರಿ ಮಾಡಿ. ಅವ್ರು ಹೇಳಿದ್ದೇನೆಂದ್ರೆ, ಯಾಕೆ ಮರಿ ನಾವು ಹಾಕ್ಸ್ಬಾರ್ದ? ಹಾಕ್ಸ್ಬಹುದು, ಆದ್ರೆ ನಮ್ಮ ಮನೆಯವರಿಗೂ ಗೊತ್ತಾಗ್ಲಿ ಎಷ್ಟು ಕಷ್ಟ ಅದು ಅಂತ ನೋಡಿ. ಅವ್ರು ಹೋಗಿ ಹೇಳೋದಿಲ್ಲ. ಆದ್ರೆ ನಾನು ರಾಜೇಂದ್ರ ಅಂತ ಹುಡುಗ ನೆನಪು ಮಾಡ್ಕೋಬೇಕು ನಾನೀಗ. ಅವ್ನು ಹೇಳಿದ್ದು, ಅವ್ರ ಊರ್ನವ್ರನ್ನ ಸೇರಿಸ್ಕೊಂಡು ಆ ಕಲ್ಚಪಡಿನ ತಗೊಂಡೋಗಿ ಅಲ್ಲಿ ಹಾಕೋತೇನೆ, ತಂದು ಹಾಕಿ ಸಾಕು ನೀವು ಅಂತ. ಅವ್ರು ಪಂಚಾಯತ್ನವ್ರು ಹೇಳುವಾಗ ನೋಡ್ರಿ ಮಕ್ಕಳಿಗೆ ಎಷ್ಟು ಜವಾಬ್ದಾರಿ ಇದೆ ಅಂತ. ಖಂಡಿತ ಖಂಡಿತ. ಅದು ಆ ಭಾಗವಹಿಸುವಿಕೆ. ನಾನು ಅಂದ್ರೆ ನೀವು ಮಾಡಿ ಹೇಳೋದು ಬೇರೆ, ನಾನು ಅದರಲ್ಲಿ ಪಾಲುದಾರ. ಹೌದು. ಆಗ ಮಕ್ಕಳು ಮತ್ತೆ ಹಿರಿಯರು ಪಾಲುದಾರರಾಗ್ತೇವೆ ಅಭಿವೃದ್ಧಿಯಲ್ಲಿ. ಈಗ ನೀವು ಹೇಳಿದಾಗೆ ತುಂಬಾ ಸಣ್ಣ ವಿಷಯ ಸಣ್ಣದಾಗಿ ಶುರುವಾಗುತ್ತೆ ಆರಂಭದಲ್ಲಿ. ಲೋಹಿಯಾ ಅವನ್ ಮಾತು ಹೇಳ್ತಾರೆ, ಎಲ್ಲ ಗಂಭೀರ ಚಿಂತನೆ ಶುರುವಾದ ಹುಡುಗಾಟದಲ್ಲಿ ಅಂತ. ಹಾಗೆ ಇದು ಕೂಡ, ಈ ತಿರುಗಾಟ ಕೂಡ, ಈಗ ನಾವೇನು ನಡೆದಾಟ ಮಾಡ್ತಾ ಇದ್ದೇವೆ, ಇದು ಒಂದು ಸಣ್ಣ ಹೆಜ್ಜೆ ಅಂತ ನಾವು ತಿಳ್ಕೊಂಡು ಹೋಗುವಾಗ ಜನ ಇದಕ್ಕೆ ಎಷ್ಟೋ, ಇವತ್ತು ರಾಲೂರಿನಲ್ಲಿ ಹೇಳಿದ ರೀತಿ ನೋಡಿದ್ರೆ ಎಷ್ಟೋ ಗಂಭೀರ ವಿಷಯಗಳನ್ನ ಚಿಂತನೆ ಮಾಡಿದ್ರು. ಅಲ್ಲಿ ತಾಯಂದಿರು ಬಂದಿದ್ರು, ಹಿಂದೆ ಸಂಘದಲ್ಲಿರೋ ಮಕ್ಕಳು ಬಂದಿದ್ರು, ಆಮೇಲೆ ಈಗ ಸಂಘದಲ್ಲಿರೋ ಮಕ್ಕಳು ಬಂದಿದ್ರು, ಪಂಚಾಯತ್ನಲ್ಲಿ ಹಿಂದೆ ಇದ್ದವ್ರು ಬಂದಿದ್ರು, ಈಗಿದ್ದವ್ರು ಬಂದಿದ್ರು. ಒಂದು ಸಣ್ಣ ಚಿಂತನೆ ಆಯಿತು. ಆದರೆ ನಾಳೆ ನಮ್ಮ ಮಕ್ಕಳಿಗೆ ಇದು ನಾವು ನ್ಯಾಯ ಮಾಡಬೇಕು ಅಂತ ಬರುತ್ತೆ. ಹಾಗೋಸ್ಕರ ನಮ್ಮ ಸಾರ್ವತ್ರಿಕವಾಗಿ ಬದುಕುವ ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ನಮ್ಮ ಮಕ್ಕಳನ್ನ ಕೇಳಿಸ್ಕೊಳ್ಳುವಂತಹ ನಾವು ಮನಸ್ಥಿತಿಗೆ ಸಿದ್ಧರಾದರೆ, ಅದು ನಮ್ಮ ನಂದನ ರೆಡ್ಡಿ ನಮ್ಮ ಸಂಸ್ಥೆಯನ್ನು ಶುರು ಮಾಡಿದ್ರೆ ಹೇಳ್ತಾರೆ, ಮಕ್ಕಳ ಭಾಗವಹಿಸುವಿಕೆ ಹಿರಿಯರಿಗೆ ಇಡುವ ಕನ್ನಡಿ ಅಂತ ಹೇಳಿ. ಅವರು ಭಾಗವಹಿಸುವಾಗ ಮುಲಾಜ್ ನೋಡೋದಿಲ್ಲ. ನಮಗೆ ಕನ್ನಡಿ ಹಿಡಿದಾಗ ಹೇಗೆ ನಮ್ಮ ಮುಖ ಕಾಣುತ್ತೋ ಹಾಗೆ ಹೇಳ್ತಾರೆ. ಅದು ಕೂಡ ನಮ್ಮಲ್ಲಿ ಬೆಳಿಬೇಕದು. ಅದು ತಕ್ಷಣವೇ, ನನಗೆ ಈಗ ನನ್ನ 26 ವರ್ಷ ನನ್ನ ಇದು ಅನುಭವ. ಸೊ ಮಕ್ಕಳ ಜೊತೆ ನಾವು ನನ್ನ ಸ್ವಂತ ಮಕ್ಕಳಿರ್ಬೋದು, ಅಥವಾ ನಾವು ಕೆಲಸ ಮಾಡುವ ಮಕ್ಕಳಿರ್ಬೋದು, ಅಥವಾ ಇವ್ರ ದೇಶಕ್ಕೆ ಹೋದಾಗ ನಾವು ಮಕ್ಕಳನ್ನ ಭೇಟಿ ಮಾಡ್ತೇವೆ ಬೇರೆ ದೇಶದಲ್ಲಿ ಅಂತ ಹೇಳುವಾಗ, ಅದು ಪ್ರತಿಯೊಂದು ಒಂದು ಸವಾಲು ಮತ್ತು ಒಂದು ಕಲಿಕೆ. ನಾವು ಅದಕ್ಕೆ ಮುಕ್ತರಾದಾಗ, ಅದಕ್ಕೆ ಓಪನ್ ಆದಾಗ ನಮಗೆ ಒಂದು ಹೊಸ ಸಮಾಜ ಕೊಟ್ಟೋಕೆ ಹುಮ್ಮಸ್ಸು ಬರುತ್ತೆ. ಆ ಕಾರಣಕ್ಕೆ ಪ್ರತಿಯೊಬ್ಬರೂ ಕೂಡ ಮಕ್ಕಳ ಹಕ್ಕುಗಳ ಬಗ್ಗೆ ಈಗೆಲ್ಲ ಇಂಟರ್ನೆಟ್ ಅಲ್ಲಿ 1000 ವಿಷಯ ಮಾಹಿತಿ ಇದೆ. ಅಥವಾ ನಮ್ಮ ಸಂಸ್ಥೆಗೆ ಬಂದು ನೋಡ್ಬೋದು, ಅಥವಾ ನಿಮ್ಮ ಮಾಧ್ಯಮದ ಮೂಲಕ ಇನ್ನೂ ಮಕ್ಕಳ ಸಂಘಟನೆ ಅವರನ್ನು ಕರೆದು ನೀವು ಮಾಡಿಸಿದ್ರೆ, ನಿಮ್ಮ ಪ್ರೇಕ್ಷಕರು ಕೂಡ, ಯಾರು ನಿಮ್ಮ ನೋಡುಗರಿದ್ದಾರೆ ಅವ್ರಿಗೆ ಕೂಡ, ನಮ್ಮ ಸುತ್ತಮುತ್ತ ಇಷ್ಟೆಲ್ಲ ನಡೀತಾ ಇದೆಯಾ. 36 ದೇಶಗಳ ಜನ 96ನೇ ಇಸ್ವಿಯಲ್ಲಿ ಕುಂದಾಪುರಕ್ಕೆ ಬಂದು 36 ದೇಶ ಅವರು ಅಲ್ಲಿ ಅಂತಾರಾಷ್ಟ್ರೀಯ ದುಡಿಯುವ ಮಕ್ಕಳ ಸಂಘಟನೆ ಕಟ್ಕೊಂಡ್ರು 96ನೇ ಇಸ್ವಿಯಲ್ಲಿ. ಅಲ್ಲಿ ILO ಅವ್ರನ್ನ ಕರೆಯೋ ಪರಿಸ್ಥಿತಿ ಬಂತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಮಿಕ ಸಂಘಟನೆ ಏನಿದೆ, ಅವರು ದುಡಿಯುವ ಮಕ್ಕಳ ಬಗ್ಗೆ ಒಡಂಬಡಿಕೆ ಮಾಡುವಾಗ ಇವ್ರನ್ನ ಅವ್ರು ಕೇಳಿಸ್ಕೊಳ್ಳಿಲ್ಲ. ಆದ್ರೆ ನೆದರ್ಲ್ಯಾಂಡ್ಸ್ ಅನ್ನೋ ದೇಶ, ನಾರ್ವೆ ಅನ್ನೋ ದೇಶ ಮಕ್ಕಳನ್ನ ಕರೆದು ಇಡೀ ಪ್ರಪಂಚದ ದುಡಿಯುವ ಮಕ್ಕಳ ಪರ್ವ ನೀವು ಮಾತಾಡಿ ಹೇಳೋ ಪರಿಸ್ಥಿತಿ ಬಂತು. ಅಂದ್ರೆ ಅವರ ಸಂಘಟನೆ ಕೂಡ ಹಲವಾರು ರೀತಿಯ ಪರಿಣಾಮ ಬೀರ್ತಾ ಇದ್ದಾರೆ. ಆದ್ರೆ ಅವರಿಗೆ ಓಟಿನ ಹಕ್ಕಿಲ್ಲದೆ ಇರೋದನ್ನ ತಕ್ಷಣ ಅದು ಅವರಿಗೆ ಜಾರಿಗೆ ಬರೋಲ್ಲ. ಆದ್ರೆ ದೊಡ್ಡವರ ಅದೇ ಒಂದು ಪಾಲುದಾರಿಕೆಯಲ್ಲಿ ಆಗಬೇಕು. ಹಾಗಾಗಿ ನಾವು ಎಲ್ಲರೂ ಮಕ್ಕಳನ್ನ ಬೇರೆ ದೃಷ್ಟಿಯಿಂದ ಎಂಗೇಜ್ ಆಗಿರೋದ್ರಿಂದ, ಸ್ವಂತ ಮಕ್ಕಳು ಅಥವಾ ನೀವು ಮಾಧ್ಯಮದ ಮೂಲಕ ಮಕ್ಕಳಿಗೆ ಕಾರ್ಯಕ್ರಮ ಮಾಡ್ತೀರಿ, ಅಥವಾ ಇನ್ನು ಕೆಲವರು ಶಾಲೆ ಮಾಡ್ತಾರೆ, ಇನ್ನು ಕೆಲವರು ಸಮಾಜ ಕಲ್ಯಾಣ ಇಲಾಖೆ ತರ ಕೆಲಸ ಮಾಡ್ತಾರೆ. ಹೀಗೆ ಪ್ರತಿಯೊಬ್ಬರೂ ಕೂಡ ಮಕ್ಕಳಿಗೆ ಒಳ್ಳೇದಾದ್ರೆ ನಮ್ಗೆ ಒಳ್ಳೇದು, ನಮ್ಗೆ ಒಳ್ಳೇದಾದ್ರೆ ದೇಶಕ್ಕೆ ಒಳ್ಳೇದು. ಈ ತರ ಒಂದು ಸರಳ ಸೂತ್ರ ಇರೋದ್ರಿಂದ ಈ ಎಲ್ಲರಿಗೂ ಬೇಕಾದ ವಿಷಯ ಅಂತ ನಮ್ಮ ಅಭಿಪ್ರಾಯ. ಎಸ್ ಸರ್. ಆ್ಯಂಡ್ ಯೂಸ್ವಲಿ ನಾವು ಸಾರ್ವಜನಿಕ ವಲಯದಲ್ಲಿ ಈ ಮಕ್ಕಳ ಬಗ್ಗೆ ಸಾರ್ವತ್ರಿಕವಾಗಿ ಒಂದು ಅವೇರ್ನೆಸ್ ಅಂತಕ್ಕಂಥದ್ದು ಆಗಬೇಕಾಗಿದೆ. ಈಗ ನೀವು ಹೇಳಿದ್ರಿ, ಖಾಲಿ ನಾವು ಮಕ್ಕಳಿಗೆ ಬಟ್ಟೆ ಕೊಟ್ಟರೆ, ಪುಸ್ತಕ ಕೊಟ್ಟರೆ ಮಾತ್ರ ಸಾಧ್ಯವಿಲ್ಲ. ಅವ್ರದ್ದು ಬೇಕಾದ್ದನ್ನು ನಾವು ಮಕ್ಕಳಿಗೆ ಕೊಡಬೇಕಾಗತ್ತೆ, ಅದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಅಂತಕ್ಕಂಥ. ಆದರೆ ಇದನ್ನು ನಾವು ಇವತ್ತು ಪ್ಯಾರೆಂಟ್ಸ್ ಅನ್ನೋರಿಗೆ ಮತ್ತು ಸಮಾಜದಲ್ಲಿರೋರಿಗೆ ಯಾವ ರೀತಿ ಅವೇರ್ ಮಾಡಬೇಕು ಅಂತ? How can we create an awareness among the public about why it is important to listen to children?
So they say we will give them clothes, we will give them food. So as now this discussion emerges that we should listen to children about their interest and what they really need. How can we create an awareness? I think that change is always things that takes a lot of time. Okay. And in the same way, when we are walking to Bangalore, it's 500,000 steps, and we need to take one step at a time. Okay. And the same with children. We don't change the world in a few minutes or a few hours or a few years. It's just hard work. ಓಕೆ ಸರ್. 400 ಕಿಲೋಮೀಟರ್ನ ಒಟ್ಟಿಗೆ ಹೋಗಲ್ಲ ನಾವು, ಒಂದೊಂದೇ ಹೆಜ್ಜೆ ಹೋಗ್ತೇವೆ. ಹಾಗೆ ಇದು ತಕ್ಷಣ ಆಗುತ್ತೆ ಅಂತ ಅನ್ಸಲ್ಲ. ಈ 400 ಕಿಲೋಮೀಟರ್ ಹೋಗೋ ಮೊದಲನೇ ಹೆಜ್ಜೆ ಎರಡನೇ ಹೆಜ್ಜೆ ಇಟ್ಟೆ ಬೆಂಗಳೂರು ಸೇರ್ಬೇಕು ನಾವು. ಎಸ್ ಸರ್. ಸೊ ಹಾಗೆ ಅಂತ ಹೇಳ್ತಾರೆ. ಎಸ್ ಸರ್, ಕಾರ್ಯಕ್ರಮದ ಕೊನೆ ಘಟ್ಟಕ್ಕೆ ನಾವು ಬಂದಿದ್ದೀವಿ. ಈ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಒಂದು ನಿಮ್ಮ ಅಭಿಯಾನದ ಬಗ್ಗೆ ಮತ್ತು ಈ ಒಂದು ಸಂಘಟನಾ ಮನೋಭಾವನ ಬಗ್ಗೆ ನೀವು ಏನನ್ನು ಕೋರಿಕೆ ಮಾಡಲಿಕ್ಕೆ ಇಷ್ಟಪಡ್ತೀರಿ, ಹೇಳಲಿಕ್ಕೆ ಇಷ್ಟಪಡ್ತೀರಿ? ಒಂದು, ನೀವು ಇದ್ದಲ್ಲಿಂದ ನಮಗೆ ಹರಿಸಿ ಈ ಕಾರ್ಯಕ್ರಮ ಚೆನ್ನಾಗಾಗಲಿ, ಮತ್ತು ಇಲ್ಲಿಯ ಒಳ್ಳೆಯ ನಮ್ಮ ಏನು ಆಚರಣೆಗಳಿದೆ ನಮ್ಮ ಸಂಸ್ಕೃತಿನಲ್ಲಿ ಅದು ನಾರ್ವೆಯ ಮಕ್ಕಳಿಗೂ ತಲುಪುವಂಗಾಗ್ತದೆ. ಆ ಮೂಲಕ ನೀವು ವಿಶ್ ಮಾಡ್ಬೋದು. ಈಗ ಮೊಬೈಲ್ ಇದೆ, ಅಥವಾ ನೀವು ವ್ಯಾಟ್ಸಪ್ ಏನೇನೋ ಈ ಮಾಧ್ಯಮಗಳ ಮೂಲಕ ಈ ಕಾರ್ಯಕ್ರಮಕ್ಕೆ ಆಶಯ ಮಾಡ್ಬೋದು. ಸಿದ್ದಾಪುರ, ಬಸರೂರು, ಸಿದ್ದಾಪುರ ಮತ್ತು ಅಂಪಾರು ಈ ಕಡೆ ನೀವು ಆದರೆ ನಾವು ನಾಳೆ ಸೋಮವಾರ ಹೋಗುವಾಗ ವಿಶ್ ಮಾಡ್ಬೋದು ಬಂದು. ಎರಡನೇದು, ನಿಮ್ಮ ಮಕ್ಕಳನ್ನ ಕೇಳಿಸ್ಕೊಳ್ಳೋಕೆ ಶುರು ಮಾಡೋದು ಒಂದು ದೊಡ್ಡ ಹೆಜ್ಜೆ. ಅವರು ಹೇಳಿದ್ದು ನಮಗೆ ಗೊತ್ತಿದೆ ಅಂತ ಅನ್ನೋ ಅಹಂಕಾರ ದೊಡ್ಡವರಿಗೆ ತುಂಬ ಇರುತ್ತೆ. ನಮಗೇನು ಹೇಳ್ತಾರೆ ಗೊತ್ತು ನಮ್ಮ ಮಕ್ಕಳು ಅಂತ, ಅದು ನಿಜ ಅಲ್ಲ. ಆ ಮೂಲಕ ನಾವು ಈ ಒಂದು ಹೊಸ ಏನು ಚರ್ಚೆ ಇದೆ ಮಕ್ಕಳ ಭಾಗವಹಿಸುವಿಕೆ ಹಕ್ಕುಗಳು ಅಂತ, ಅದಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಕೇಳಿಸ್ಕೊಳ್ಳೋವಂಥದ್ದು. ಆಮೇಲೆ 4 ಜನಕ್ಕೆ ಹೇಳೋವಂಥದ್ದು, ಇದೊಂದು ಹೊಸ ವಿಚಾರ ತಿಳ್ಕೊಳ್ಳೋಣ. ಯಾಕಂದ್ರೆ ನಮ್ಮಲ್ಲಿ ಓದುವ ಸಂಸ್ಕೃತಿ ಕಡಿಮೆ ಆಗ್ತಾ ಇದೆ. ಈಗ ಬಹುಶಃ ನಿಮ್ಮಂಥ ಮಾಧ್ಯಮಗಳು ನೋಡಿದಾಗ ಇದೊಂದು ಹೊಸ ವಿಷಯ ಬಂತಲ್ಲ ಅಂತ ಹೇಳುವಾಗ ಬಹುಶಃ ನಿಮ್ಮ ಮೇಲೆ ಒತ್ತಾಯ ಹಾಕ್ಬೋದು, ಇನ್ನೂ ಇಂಥ ಹೆಚ್ಚು ಚರ್ಚೆ ಮಾಡಿ ಅಂತ ಹೇಳಿ. ಒಳ್ಳೆಯ ಪೇರೆಂಟ್ಸ್ ಇದ್ದಾರೆ, ಒಳ್ಳೆಯ ಟೀಚರ್ಸ್ ಇದ್ದಾರೆ, ಒಳ್ಳೆಯ ಪೊಲೀಸ್ ಇದ್ದಾರೆ. ನಿಮಗೆ ಆಶ್ಚರ್ಯಕರವಾಗುವ ರೀತಿಯಲ್ಲಿ ಪೊಲೀಸ್ನ ನೀವು ಇಲ್ಲಿ ಕರೆಸಿ ಕೂರಿಸಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಇವರು ಮಕ್ಕಳ ಹಕ್ಕುಗಳ ಪ್ರಾಕ್ಟೀಷನರ್ ಅಂತ ಹೇಳ್ಬೋದು ನೀವು. ಒಳ್ಳೆಯ ಡಾಕ್ಟರ್ಸ್ ಇದ್ದಾರೆ. ಸೊ ಈ ಬೇರೆ ಬೇರೆ ರಂಗದಲ್ಲಿ ಇರೋರು ಮಕ್ಕಳ ಹಕ್ಕುಗಳ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ತಿಳ್ಕೊಳ್ಳಿ. ನಿಮ್ಮ ಸುತ್ತಮುತ್ತನೇ ಇದ್ದಾರೆ. ಕುಂದಾಪುರ ತಾಲೂಕಲ್ಲಿ 400 ಜನ ಮಕ್ಕಳ ಮಿತ್ರರಿದ್ದಾರೆ. ಇವರು ಜನಸಾಮಾನ್ಯರಲ್ಲಿ ಸಾಮಾನ್ಯರು. ಅವರು ಮಾಡ್ತಾ ಇರೋ ಕೆಲಸವೇ ನಮಗೆ ಪ್ರೇರಣೆ ಅನಿಸುತ್ತೆ. ಅದ್ರ ಜೊತೆಗೆ ಇವ್ರನ್ನ ಫಾಲೋ ಮಾಡ್ಬೋದು. ಏನೋ ಫೇಸ್ಬುಕ್ ಸುಮಾರಿದೆ ಈಗ, ಅವಕಾಶ ಇರೋರು ಫಾಲೋ ಮಾಡಿ, ಲೈಕ್ ಮಾಡಿ, ಸಲಹೆ ಕೊಡಿ. ಸೊ ಇದು ಒಂದು ಅಭಿಯಾನ. ಅವ್ರು ಹೇಳಿದಾಗೆ ಈಗ ಶುರು ಮಾಡ್ತಾ ಇದ್ದೇವೆ, ನಾಳೆ ನೀವು ನಡೀರಿ, ನಿಮ್ಮಷ್ಟಕ್ಕೆ ನಡೀರಿ. ನಡಿಗೆ ಒಂದು ಅವ್ರು ಹೇಳಿದಾಗೆ ನಮ್ಮನ್ನು ಗಟ್ಟಿ ಮಾಡೋದ್ರ ಜೊತೆ ಸಮಾಜವನ್ನು ಗಟ್ಟಿ ಮಾಡೋದಂತೂ ನಿಜ. ಯಾಕಂದ್ರೆ ಧೈರ್ಯ ಬೇಕು, ನಡೀಲಿಕ್ಕೆ ಸುಮ್ಮನೆ ನಡೀಲಿಕ್ಕಾಗಲ್ಲ. ನಾನು ಫೇಸ್ ಮಾಡಬೇಕು ಆ ಜಗತ್ತನ್ನು. ಅದು ಎಲ್ಲರಿಗೂ ಬರುತ್ತೆ ಅಂತ ಅನಿಸುತ್ತೆ ನನಗೆ. ಒಂದು ಆಶಾವಾದ. ಆ ಮೂಲಕ ನೀವು ಮಾಡಬಹುದು. ಮತ್ತು ನಮ್ಮ ಭೂಮಿಯನ್ನು ಬಂದು ನೋಡ್ಬೋದು. ನಾವು ಒಂದು ಶಾಲೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದು ಸಮಗ್ರವಾದ ಶಿಕ್ಷಣ ಹೇಗೆ, ಮಗು ಕೇಂದ್ರೀಕೃತ ಶಿಕ್ಷಣ ವಿಸಿಟ್ ಮಾಡಿ ನೀವು ನಂಬರ್ ತೋರಿಸ್ಬೋದು. ಅಥವಾ ನಮ್ಮ ಭೂಮಿ ಕುಂದಾಪುರ 6 ಕಿಲೋಮೀಟರ್ ದೂರದಲ್ಲಿದೆ. ಪೋಷಕರು ಮಕ್ಕಳನ್ನ ಕರ್ಕೊಂಬನ್ನಿ. ನಾವು ಬೇಸಿಗೆ ಶಿಬಿರ ಮಾಡಬೇಕು ಅಂತಿದ್ದೇವೆ, ಮಕ್ಕಳನ್ನ ಕಳಿಸ್ಬೋದು. ಅಥವಾ ನಿಮ್ಮ ಶಾಲೆಗಳಿಗೆ ಕಾಲೇಜುಗಳಿಗೆ ಕರೀತಾ ಇದ್ದಾರೆ, ನಾವು ಅಲ್ಲಿ ಹೋಗಿ ಬರೀ ಶಾಲೆಗಳಿಗೆ ಮಾತ್ರ ಅಲ್ಲ, ನಾವು ಕಾಲೇಜುಗಳು ಯುವಕರನ್ನು ಇವತ್ತು ಬದಿಗೊತ್ತಿದ್ದೇವೆ. ನಾವು ಅವ್ರ ಬಗ್ಗೆನೂ ಕೆಲಸ ಮಾಡ್ತೇವೆ, ಅವರಿಗೂ ಪ್ರೇರಣೆ ಕೊಡುವಂಥ ಕೆಲಸ ಮಾಡ್ತೇವೆ. ಸೊ ನಮ್ಮಲ್ಲಿ ತುಂಬ ರೋಲ್ ಮಾಡೆಲ್ ಆಗಿರೋ ಯುವಕರಿದ್ದಾರೆ, ಅವರನ್ನು ಪರಿಚಯ ಮಾಡ್ಕೋಬೋದು. ಒಟ್ಟಾರೆ ಏನಂತ ಹೇಳಿದರೆ, ನಮ್ಮ ಸಮಾಜದಲ್ಲಿ ಎಲ್ಲರೂ ಭಾಗವಹಿಸಿ ಸುಖಿ ಸಮಾಜ ಕಟ್ಟೋಣ. ಅದಕ್ಕೆ ನಮ್ಮ ನಡೆದಾಟ ಒಂದು ಸ್ಫೂರ್ತಿ ಜನರಿಗಾಗಲಿ ಅಂತ ಹೇಳೋದು. ಸರ್, ವಾಟ್ಸ್ ಯುವರ್ ಲಾಸ್ಟ್ ವಿಶ್ ಫಾರ್ ಅವರ್ ಆಡಿಯನ್ಸ್? ಮೆಸೇಜ್ ಟು viewers of this TV. Yes. A last message? Yeah. For this platform actually. Yes. It's very interesting to be in India and to do this. And the name of the project is the Walk of Change. Okay. And I really hope that we will at least create change in ourselves and maybe someone else. Super. So all the best and wish you good luck for this new journey. ರೊಮ್ಯಾಂಟಿಕ್ ಇದು ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ ಸರ್. ನಿಜಕ್ಕೂ ನಿಮಗೆ ಇದರಲ್ಲಿ ತುಂಬ ಶುಭವಾಗಲಿ. ಇದು ಕಾರ್ಯಕ್ರಮ ಯಶಸ್ವಿಯಾಗಲಿ. ನಿಮ್ಮ ಮತ್ತು ನಮ್ಮ ಭಾರತ, ನಮ್ಮ ಕರ್ನಾಟಕ, ನಮ್ಮ ಕುಂದಾಪುರ, ನಮ್ಮ ಕರಾವಳಿಯ ಸಂಪರ್ಕದೊಟ್ಟಿಗೆ ಹೀಗೆ ಈ ರಿಲೇಷನ್ಶಿಪ್ ಇನ್ ಬಿಟ್ವೀನ್ ಟು ದಿ ನೇಷನ್ಸ್ ಆ್ಯಂಡ್ ದಿಸ್ ಕರಾವಳಿ ಅಂತ ಅದನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅಂತ ನಾವು ಕೂಡ ಹೇಳ್ತೀವಿ. ನಿಮಗೆ ಥ್ಯಾಂಕ್ಸ್ ಫಾರ್
ಧನ್ಯವಾದಗಳು. ನೀವು ಸ್ಪಂದಿಸಿದ್ದೀರಿ ಅನ್ಸುತ್ತೆ, ನಿಮ್ಮ ಹೆಸರೇ ಸ್ಪಂದನ ಟಿವಿ, ತುಂಬಾ ಚೆನ್ನಾಗಿ ಸ್ಪಂದಿಸಿದ್ದೀರಾ. ನಿಮಗೂ ನಮಸ್ಕಾರ. ಎಸ್ ಸರ್, ಇದು ಕಾರ್ಯಕ್ರಮದಲ್ಲಿ ನಿಮಗೂ ಕೂಡ ನಾನು ಗಣಪತಿ ಎಂ ಅವರು ತುಂಬ ಮಾಹಿತಿಯನ್ನು ನೀಡಿದ್ರು ನಮ್ಮ ವೀಕ್ಷಕರಿಗೆ. ನೀವು ಮತ್ತೆ ಮತ್ತೆ ಈ ಥರದ ಅಭಿಯಾನಗಳನ್ನು ಮಾಡ್ತಾ ಇರಿ, ನಿಮಗೆ ಪ್ರೇರಣೆ ಇರಲಿ, ಮತ್ತು ನಿಮ್ಮ ಸ್ನೇಹಿತರು ಬೇರೆ ಬೇರೆ ದೇಶಗಳಿಂದ ಈಗ ಬಂದು ಭಾಗವಹಿಸಿ ನಿಮಗೆ ಸಹಕಾರವನ್ನು ಕೊಡಲಿ ಅಂತ ನಾವು ಸದಾಶಯವನ್ನು ವ್ಯಕ್ತಪಡಿಸಿ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಮಯ. ಎಸ್ ವೀಕ್ಷಕರೇ, ಇವತ್ತು ಬದಲಾವಣೆಗಾಗಿ ನಡೆದಾಟ ಅಂತಕ್ಕಂಥದ್ದು ಒಂದು ನಾರ್ವೆ, ಒಂದು ಭಾರತ ದೇಶಗಳ ಸಂಪರ್ಕ ಪ್ರೀತಿಯ ಕೊಂಡಿಯೊಂದಿಗೆ ಆರಂಭವಾಗಿ ಏನು ಇವತ್ತು ಚಿಲ್ಡ್ರನ್ಸ್ ರೈಟ್, ಮಕ್ಕಳ ಹಕ್ಕುಗಳು ಅಂತ ಈ ವಿಚಾರದಲ್ಲಿ ಹೊಸ ಕ್ರಾಂತಿಯನ್ನು ಆರಂಭ ಮಾಡಿದೆ. ಈ ಕ್ರಾಂತಿ ಶುಭ ಕ್ರಾಂತಿಯಾಗಿ ಬದಲಾವಣೆಯಾಗಿ ಮಕ್ಕಳಿಗೆ ಇದರಿಂದ ಸಾಕಷ್ಟು ಉಪಯುಕ್ತತೆ ಮತ್ತು ಉತ್ತಮ ಭವಿಷ್ಯ ಸಿಗುತ್ತದೆ ಅಂತಕ್ಕಂಥ ಸದಾಶಿವನ ಒಟ್ಟಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಮಯ. ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ನಮಸ್ತೆ.